ನಮಸ್ಕಾರ ವೀಕ್ಷಕರೇ, ಡಾನ್ ಬಾಸ್ಕೋ ಟ್ರಾಜಿಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಒಂದು ಹೃದಯ ವಿದ್ರಾವಕ ಅಥವಾ ಭೀಕರ ದುರಂತ ಸಂಭವಿಸಿದೆ. ಅದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ಮುಖ್ಯವಾಗಿ ಏನಂತ ಹೇಳಿದರೆ, ನಿನ್ನೆ ಗಂಗೊಳ್ಳಿಯ ಆ ಒಂದು ಮೊವಾಡಿ ತಿರುವು ಅಥವಾ ಆ ಸರ್ಕಲಲ್ಲಿ ಏನಿದೆ ಒಂದು ಘಟನೆ ಅಥವಾ ಒಂದು ಭೀಕರ ಅಪಘಾತ ನಡೆದು ಹೋಗಿದೆ, ಸಂಭವಿಸಿದೆ. ತುಂಬಾ ಭೀಕರ ಅಪಘಾತ. ಸೊ ಅದನ್ನು ಇನ್ನೂ ಕೂಡ ಬರೆಯೋದಿಕ್ಕೆ ಅಂತ ಹೇಳೋ ಬದಲು ಆ ಒಂದು ಘಟನೆ ಇದೆ ಅಲ್ಲ, ಪ್ರತಿಯೊಬ್ಬರು ಕೂಡ ಮನ ಕಲ್ಕುವ ಹಾಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ತುಂಬ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದ್ದಾರೆ. ತುಂಬ ದುಃಖದಲ್ಲೇ ಎಲ್ಲರೂ ಕೂಡ ಮುಳುಗು ಹೋಗಿದ್ದಾರೆ. ಪುಟಾಣಿ 8 ಜನ ಕಂದಮ್ಮಗಳು ಏನಂತ ಹೇಳಿದರೆ ಇದರಲ್ಲಿ ಶವವಾಗಿ ಮಲಗಿದ್ದಾರೆ. ಸೊ ಏನಂತ ಹೇಳಿದ್ರೆ ಇನ್ನು ಭಾರತ ಲೋಕಕ್ಕೆ ಅವರು ಪ್ರಯಾಣ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಘಟನೆಗೆ ನಿಜಕ್ಕೂ ಯಾರು ಜವಾಬ್ದಾರಿ? 8 ಮಕ್ಕಳು, ಮುಗ್ಧ ಮಕ್ಕಳು, ಯಾವುದೇ ಒಂದು ವಿನಾಕಾರಣ ಮುಗ್ಧ ಮಕ್ಕಳ ಜೀವ ಹೋಯ್ತಲ್ಲ. ಈ ಮಕ್ಕಳ ಜೀವ ಹೋಗೋದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ? ಇದು ಒಂದು ರೀತಿ ಕೊಲೆ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಮಾಡಿರೋವಂಥ ಕೊಲೆ ಅಂತಲೇ ಹೇಳ್ಬೋದು. ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಪೋಷಕರು ಇರ್ಬೋದು, ಆಮೇಲೆ ಯಾರು ವಾಹನದ ಚಾಲಕರು ಇರ್ಬೋದು, ಅಥವಾ ನಮ್ಮ ಕಾನೂನು ವ್ಯವಸ್ಥೆ, ಕಣ್ಮುಚ್ಚಿ ಕುಳಿತ ಕಾನೂನು ವ್ಯವಸ್ಥೆ, ಇದರ ಬಗ್ಗೆ ಮುಂಚಿತವಾಗಿ ಕೆಲವೊಂದು ಕಾನೂನು ಅಥವಾ ನಿಯಮಗಳನ್ನ ನಾವು ಪಾಲನೆ ಮಾಡಿದರೆ ಇಂಥ ಒಂದು ಅಪಘಾತನ ತಪ್ಪಿಸ್ಬೋದು ಅನ್ನೋ ಅಂಥ ಒಂದು ಪ್ರಜ್ಞೆನ ನಾವು ಮುಂಚೆನೆ ಬೆಳೆದುಕೊಂಡಿದ್ರೆ ಬಹುಶಃ ಇಂತಹ ದುರಂತ ಇವತ್ತು ಸಂಭವಿಸ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು 8 ಕೊಲೆಗೆ ಕಾರಣವಾಗಿದ್ದೀವಿ ಅಂತ ಪರೋಕ್ಷವಾಗಿ ನಾವು ಅದಕ್ಕೆ ಕಾರಣವಾಗಿದ್ದೇವೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಕೂಡ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಏನಂತ ಹೇಳಿದರೆ, ಆಗಲೇ ಹೇಳಿದೆ, ಮೊವಾಡಿ ಕ್ರಾಸ್ನಲ್ಲಿ ಈ ಒಂದು ಘಟನೆ ನಡೆದಿರೋವಂಥದ್ದು ಕೆಲವೇ ಸೆಕೆಂಡ್ಗಳ ಅಂತರ ಅಂತಲೇ ಹೇಳ್ಬೋದು. ಈಗ ಡಾನ್ ಬಾಸ್ಕೋ ಸ್ಕೂಲ್ಗೂ ಆ ತಿರುವಿಗೂ ಮೊವಾಡಿ ಕ್ರಾಸ್ ಇದೆ ಅಲ್ಲ, ಅದಕ್ಕೂ ಕೇವಲ 100 ಮೀಟರ್ಗಳ ಅಂತರ ಮಾತ್ರ ಇದ್ದಿತ್ತು. ಒಂದು 10 ಸೆಕೆಂಡ್ ಇದು ಶಾಲಾ ಬಸ್, ಒಮ್ನಿ ಕಾರ್ ಏನಿದೆಯೋ ಅದು ಅಲ್ಲಿಂದ ಪಾಸ್ ಆಗುವಾಗ ಒಂದು 10 ಸೆಕೆಂಡ್ ಆ ಬಸ್ ಆ ಕಡೆ ಎದುರುಗಡೆಯಿಂದ ಬರ್ತಾ ಇದ್ದ ಬಸ್ 10 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಖಂಡಿತ ಆ ಮಕ್ಕಳು ತುಂಬ ಸೇಫ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ರು. ಸ್ಕೂಲಿಗೆ ಹೋಗ್ಬಿಟ್ಟು ತಮ್ಮ ಆಟ ಪಾಠಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಆದರೆ ಏನಾಗಿತ್ತು, ನಿನ್ನೆ ವಿದ್ಯಾಟ ಬೇರೆನೇ ಇತ್ತು. ಆ ಕ್ಷಣಕ್ಕೆ ಚಾಲಕ ಕೂಡ ತುಂಬ ವೇಗವಾಗಿ ಹೋಗ್ತಾ ಇದ್ದ, ಒಮ್ನಿ ಕಾರ್ನ ಚಾಲಕ. ಅದೇ ರೀತಿ ಎದುರಿಂದ ವೇಗವಾಗಿ ಬಂದ ಬಸ್ ಕೂಡ ಡಿಕ್ಕಿ ಹೊಡೆದು, ಮುಖಾಮುಖಿ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಆದರೆ ಪಾಪ ಮುಗ್ಧ ಮಕ್ಕಳು ಬಲಿಯಾಗಿದ್ದಾರೆ. ಈ ಬಗ್ಗೆ ಒಂದು ಸಣ್ಣ ವರದಿ ಇದೆ, ರಿಪೋರ್ಟ್ ಇದೆ, ಅದನ್ನು ನೋಡ್ಕೊಂಡ್ಬರೋಣ. ಕುಂದಾಪುರದ ಮೊವಾಡಿಯಲ್ಲಿ ನಿನ್ನೆ ನಡೆದ ದುರಂತ ಶಾಲಾ ಆಡಳಿತ ಮಂಡಳಿಗೆ, ನಿಯಮ ಮೀರಿ ವಾಹನ ಚಲಾಯಿಸುವ ಚಾಲಕರಿಗೆ, ಕಾನೂನು ಪಾಲಕರಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಎಚ್ಚರಿಕೆಯ ಕರೆಗಂಟೆ. ಇಂತಹ ಮತ್ತೊಂದು ದುರಂತ ಎಂದೂ ಸಂಭವಿಸದೇ ಇರಲಿ. ಕಾನೂನಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸುಪ್ರೀಂ ಕೋರ್ಟ್ ಮತ್ತು ಶಿಕ್ಷಣ ಇಲಾಖೆ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಹೊರಡಿಸಿದೆ. ಅದು ಈ ರೀತಿಯಾಗಿದೆ. ಶಾಲಾ ವಾಹನಗಳ ಮೇಲೆ ಶಾಲೆಯ ಹೆಸರು ಮತ್ತು ದೂರವಾಣಿ ಸಂಖ್ಯೆ ಬರೆದಿರಬೇಕು. ಶಾಲಾ ವಾಹನಗಳ ಕಿಟಕಿಗಳಿಗೆ ಗ್ರಿಲ್ಗಳನ್ನು ಅಳವಡಿಸಿರಬೇಕು. ವಾಹನಗಳಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ಕಿಟ್ ಬ್ಯಾಗ್ ಇಟ್ಟಿರಬೇಕು. ಅಗ್ನಿ ಅವಘಡ ತಪ್ಪಿಸುವ ಸಲಕರಣೆ ಶಾಲಾ ವಾಹನಗಳಲ್ಲಿ ಇರಬೇಕು. ಸಿಲಿಂಡರ್ಗಳನ್ನು ಶಾಲಾ ವಾಹನಗಳಿಗೆ ಅಳವಡಿಸಿದರೆ ಸಂಬಂಧಪಟ್ಟ ಅಗ್ನಿಶಾಮಕ ಇಲಾಖೆಯಿಂದ ಪರವಾನಗಿ ಪಡೆದಿರಬೇಕು. ಎಲ್ಪಿಜಿ ಅಳವಡಿಸಿರುವ ಜಾಗದಲ್ಲಿ ಸೀಟುಗಳನ್ನು ಅಳವಡಿಸಿರಬಾರದು. ವೇಗ ನಿಯಂತ್ರಕಗಳನ್ನು ಅಳವಡಿಸಿರಬೇಕು. 40 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಓಡಿಸಬಾರದು. ಪ್ರತಿ ಶಾಲಾ ವಾಹನದಲ್ಲಿ ಮಹಿಳಾ ಅಟೆಂಡರ್, ಸಿಸಿಟಿವಿ ಮತ್ತು ಜಿಪಿಎಸ್ ನಿರ್ವಹಣೆ ಇರಬೇಕು. 12 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಾಹನದಲ್ಲಿ ಒಟ್ಟು ಸೀಟು ಸಾಮರ್ಥ್ಯಕ್ಕಿಂತ 50% ಮಕ್ಕಳನ್ನು ಮಾತ್ರ ಹೆಚ್ಚಿಗೆ ಕೂರಿಸಬಹುದು. ಬ್ಯಾಗ್ಗಳನ್ನು ಶಾಲಾ ವಾಹನದ ಹೊರಗಡೆ ನೇತು ಹಾಕದೆ ವಾಹನದಲ್ಲೇ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿರಬೇಕು. ಶಾಲಾ ವಾಹನ ಚಾಲಕರ ಪೂರ್ವಾಪರ ಇತಿಹಾಸವನ್ನು ಪೊಲೀಸ್ ಇಲಾಖೆ ಮೂಲಕ ಪರಿಶೀಲಿಸಿರಬೇಕು. ಚಾಲನಾ ಪರವಾನಗಿ ಪಡೆದು ಕನಿಷ್ಠ 5 ವರ್ಷ ಚಾಲನಾ ಅನುಭವ ಹೊಂದಿದವರಾಗಿರಬೇಕು. ವಾಹನ ಚಾಲಕರು ಶಾಲಾ ಆವರಣಕ್ಕೆ ಅನಗತ್ಯವಾಗಿ ಪ್ರವೇಶಿಸುವುದು, ಮಕ್ಕಳ ಜೊತೆ ಸಲುಕೆ ಬೆಳೆಸಿಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕು. ಬಸ್ಸಿನ ಮೆಟ್ಟಿಲುಗಳ ಎತ್ತರ ಮಕ್ಕಳಿಗೆ ಎಟುಕುವಂತಿರಬೇಕು. ಗುರುತಿನ ಚೀಟಿ ತರುವ ಪೋಷಕರ ಕೈಗೆ ಮಾತ್ರ ಮಕ್ಕಳನ್ನು ವಹಿಸಬೇಕು.
ಕಾನೂನು ಪಾಲನೆ ಮಾಡುವುದರಿಂದ ಇಂತಹ ಘನಘೋರ ದುರಂತಗಳನ್ನು ತಪ್ಪಿಸಲು ಸಾಧ್ಯವಿದೆ. ಆದ್ರಿಂದ ದಯವಿಟ್ಟು ಜವಾಬ್ದಾರಿಯುತ ನಾಗರಿಕರಾಗಿ ಕಾನೂನು ಪಾಲನೆ ಮಾಡೋಣ. ಇದು ಸ್ಪಂದನ ಟಿವಿ ಕಾಳಜಿ. ಹಾಗೆ ವೀಕ್ಷಕರೇ, ಏನು ಗೊತ್ತಾ, ಕಾನೂನುಗಳು ಇದೆ. ಮನುಷ್ಯ ನಾವೊಂದು ಇದೇ ರೀತಿ ಇರಬೇಕು ಅಂತ ಹೇಳೋದಕ್ಕೆ ಸಂವಿಧಾನ ಕೆಲವೊಂದು ಕಾನೂನುಗಳನ್ನ ಕೂಡ ಮಾಡಿದೆ. ಸುಪ್ರೀಂ ಕೋರ್ಟ್ ಕೆಲವೊಂದು ನಿಯಮಗಳನ್ನ ಕೂಡ ಹೊರಡಿಸಿದೆ. ಆದರೆ ಅದನ್ನು ನಾವು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದೇ ದುರಂತ ಅಂತ ಹೇಳ್ಬೋದು. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ನಾನು ಮೊಹಮ್ಮದ್ ಶಾನು ಅಂತ, ಉಡುಪಿ ಕುಚಿಗಟ್ಟೆಯಿಂದ. ಓಕೆ ಮೊಹಮ್ಮದ್ ಅವರೇ, ಶಾನ್ ಅಂತ ಕರಿತೀನಿ ನಾನು ನಿಮ್ಮನ್ನ, ಬೇಜಾರು ಮಾಡ್ಕೊಬೇಡಿ. ಓಕೆ ಶಾನ್ ಅವ್ರು, ಏನು ಗೊತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಿನ್ನೆ ಒಂದು ಏನು ದುರಂತ ನಡೆದು ಹೋಗಿದೆ, ನಮ್ಮ ಕೈಯಲ್ಲಿರಲಿಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು, ಆ ಘಟನೆ ನಡೆದಾಗಿದೆ. ಇವಾಗ ಏನಿದ್ರು ಜಸ್ಟ್ ವಿಶ್ಲೇಷಣೆ ಮಾಡೋದಷ್ಟು ನಮ್ಮ ಜವಾಬ್ದಾರಿ. ವಿಶ್ಲೇಷಣೆ ಮಾಡೋದ್ರಿಂದ ಮುಂಚೆ ಇನ್ನು ಮುಂದೆ ಈ ರೀತಿ ಅಪಘಾತಗಳು ಇರ್ಬೋದು, ಈ ಥರದ್ದು ದುರಂತಗಳು ನಡಿಬಾರ್ದು ಅನ್ನೋವಂಥದ್ದು ನಮ್ಮ ಕಳ್ಕಳಿ. ಸೊ ಈ ಘಟನೆ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೊದಲ ಬಾರಿಗೆ ಆ ಮಕ್ಕಳನ್ನು ಕಳೆಗೊಂಡ ತಂದೆ ತಾಯಿಯವರಿಗೆ ನೋವು ತಡೆಕೊಳ್ಳುವಂತಹ ಶಕ್ತಿ ಆ ದೇವರು ಮೊದಲ ಬಾರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ. ಸಣ್ಣ ಸಣ್ಣ ಪುಟ್ಟ ಮಕ್ಕಳವರು, ಅದು ಎರಡೆರಡು ಮಕ್ಕಳು ಕಳೆಗೊಂಡ ತಂದೆ ತಾಯಿ ಇದ್ದಾರೆ, ಅವರ ನೋವಾದ ಅವರಿಗೆ ಗೊತ್ತಿರ್ಬೋದು, ಅದನ್ನ ನಾವು ಆಲೋಚಿಸ್ಲಿಕ್ಕೂ ಕೂಡ ಆಗ್ಲಿಕ್ಕಿಲ್ಲ. ಅದರಿಂದ ಮೊದಲ ಬಾರಿ ಅವರಿಗೆ ಅದು ದೇವರು ಶಕ್ತಿ ಕೊಡ್ಬೇಕು. ಎರಡನೇದು ಏನಂತ ಹೇಳಿದ್ರೆ, ನಿನ್ನೆ ನಡೆದ ಘಟನೆ, ಅದು ನಾವು ಒಂದು ಕೂಡ ಆಟೋ ಚಾಲಕ ಡ್ರೈವರೇ, ಯಾರೆಂದು ಕೂಡ ತಪ್ಪಾಗಿರ್ಬೋದು, ಆದ್ರೂ ಡ್ರೈವರ್ ಅವನು ಚಾಲಕನಾಗಿರುವ ಕಾರಣ ಅವನ ಜವಾಬ್ದಾರಿ ಅವನು ಖಂಡಿತ ಮರಿಬಾರ್ದು. ಸಮಯದ ಅಭಾವ ನೋಡ್ಲೇಬಾರ್ದು. ಯಾಕಂತ ಹೇಳಿದ್ರೆ, ಅದು ಹೈವೇಗೆ ಎಂಟ್ರಿ ಆಗುವಾಗ ಎಷ್ಟು ಅವನ ಜವಾಬ್ದಾರಿ ಇರ್ತದೆ. ಅವನ ಹಿಂದೆ ಅವನ ಕೈಯಲ್ಲಿ 10-15 ಜನರ ಜೀವ ಅವನ ಕೈಯಲ್ಲಿರುವಾಗ ಅವನು ಎಷ್ಟು ಒಂದು ತಾಳ್ಮೆ ವಹಿಸ್ಕೊಂಡು ಗಾಡಿ ಚಲಾಯಿಸ್ಕೊಂಡು ಹೋದ್ರು ಅವನಿಗೆ ಸಾಕಾಗೋದಿಲ್ಲ. ಇಂಥ ವೇಳೆಯಲ್ಲಿ ಹೈವೇಗೆ ಪಾಸ್ ಮಾಡುವಾಗ ಅವನು ಅಷ್ಟು ಸ್ಪೀಡ್ ಆಗಿ ಬರೋದು, ಅದಕ್ಕೆ ಮೊದಲ ಬಾರಿ ಅವನ ತಪ್ಪು. ಅದಕ್ಕೋಸ್ಕರ ಇನ್ನು ಮುಂದೆ ಯಾರೇ ಆಗ್ಲಿ, ತುಂಬಾ ವಾಹನ, ಕಾರ್ ಆಗ್ಲಿ, ರಿಕ್ಷಾ ಆಗ್ಲಿ ಅಥವಾ ಇನ್ನಿತರ ವಾಹನಗಳಲ್ಲಿ ಮಕ್ಕಳನ್ನು ಸಾಗಿಸುವಾಗ ದಯವಿಟ್ಟು ಆ ಮಕ್ಕಳ ಒಂದು ಜೀವದ ಇದರ ಅವಶ್ಯಕ್ಕಾದ್ರೂ ಅವರು ಸ್ವಲ್ಪನಾದ್ರೂ ಜಾಗ್ರತೆ ಮಾಡಿದ್ರೆ ಮುಂದೆ ಸ್ವಲ್ಪನಾದ್ರೂ ಇಂಥದ್ದು ಘಟನೆ ನಡೆಯೋದು ಕಮ್ಮಿ ಆಗ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಮುಂದೆಯೂ ಇಂಥ ಘಟನೆ ಯಾವ ತಂದೆ ತಾಯಿಗೂ ನಡಿಬಾರ್ದು. ಯಾಕಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಯಾರ ಹತ್ರನೂ ಇರೋದಿಲ್ಲ. ಓಕೆ, ಒಂದ್ ವೇಳೆ ಆ ಡ್ರೈವರ್ ಅಥವಾ ಚಾಲಕ ಏನೋ ನಿಯಮ ಅಥವಾ ಕಾನೂನಿನ ಪಾಲನೆ ಮಾಡ್ತಿದ್ರೆ ಇಂಥ ಒಂದು ಅವಘಡನ ತಪ್ಪಿಸೋ ಸಾಧ್ಯತೆಗಳು ಇತ್ತಲ್ವಾ? ಇಂಥ ಒಂದು ಅವಘಡನೆ ನಡೆಯೋದಕ್ಕೆ ಸಾಧ್ಯ ಇರ್ತಿಲ್ಲ. ಆದ್ರೂ ಕೂಡ ಎಷ್ಟು ಡ್ರೈವರ್ಸ್ ಕಾನೂನನ್ನ ಪಾಲನೆ ಮಾಡೋದಿಲ್ಲ. ನಿಮ್ಮ ಆಟೋ ಡ್ರೈವರ್ ಬಗ್ಗೆ ಹೇಳೋದಾದ್ರೆ, ನಾನು ದೂಷಿಸ್ತಾ ಇಲ್ಲ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಈಗ ಹೋಗ್ಬೇಕಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕೋದಿಲ್ಲ. ಎಷ್ಟೋ ಆಟೋಗಳಲ್ಲಿ ಏನಂತ ಹೇಳಿದ್ರೆ ಸ್ಕೂಲ್ ಮಕ್ಕಳನ್ನ ಗೂಡ್ಸ್ ರೀತಿ ತುಂಬಿಸ್ತಾರೆ ಅಲ್ವಾ? ಸೊ ಇದಕ್ಕೆಲ್ಲ ನೀವೇನು ಹೇಳ್ತೀರಾ? ನೀವು ಕೂಡ ಒಬ್ರು ಆಟೋ ಡ್ರೈವರ್ ಅಂತ ಹೇಳಿದ್ರಿ. ಸೊ ಇಂಥದ್ದೆಲ್ಲ ಕಂಡಾಗ ಜವಾಬ್ದಾರಿಯುತ ನಾಗರಿಕರಾಗಿ ಇದನ್ನ ಬಾರ್ದು ಅಂತ ಹೇಳೋ ಒಂದು ಇನಿಷಿಯೇಟಿವ್, ಮುಂದಾಳತ್ವ ನೀವು ತಗೊಳ್ತೀರಾ ಹೇಗೆ? ಖಂಡಿತ ಮೇಡಮ್, ಖಂಡಿತ. ನಾವು ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಸಿಗ್ತದೆ ಅನ್ನೋದಕ್ಕಿಂತ ಒಂದೆರಡು ಅದು ಲೆಕ್ಕ, ಈ ನಮ್ಮ RTO ಆಗಲಿ ಸರ್ಕಾರ ಯಾವುದೇ ಒಂದು ಕಾನೂನು ಒಂದು ಇಷ್ಟಂತ ಲೆಕ್ಕ ಕೊಟ್ಟಿದೆ, ಅಷ್ಟೇ ಲೆಕ್ಕದಲ್ಲಿ ನಾವು ಮಕ್ಕಳನ್ನು ಹಾಕೊಂಡಿದ್ರೆ ನಮ್ಮ ರಿಕ್ಷಾ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಓವರ್ಲೋಡ್ ಹಾಕಿದ ತಕ್ಷಣ ರಿಕ್ಷಾ ನಮ್ಮ ಕಂಟ್ರೋಲಿಗೆ ಒಂದ್ ಸ್ವಲ್ಪ ಸ್ಪೀಡ್ ಹೋದ್ರೂ ಕೂಡ ಕಂಟ್ರೋಲ್ ತಪ್ತದೆ. ಆವಾಗ ಇಂಥ ಅವಘಡ ಸಂಭವಿಸಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಅದಕ್ಕೋಸ್ಕರ ನಾವು 10-20 ಅಥವಾ $1,000 ರೂಪಾಯಿ, ತಿಂಗಳಿಗೆ $1,000 ರೂಪಾಯಿ ನಮ್ಗೆ ಕಮ್ಮಿ ಆಗ್ಬೋದು. ಆದ್ರೆ ನಾವ್ ಏನೂ ನಷ್ಟ ಆಗುದಿಲ್ಲ. ಯಾಕಂದ್ರೆ ಕಷ್ಟಪಟ್ಟು ದುಡ್ದು ಇನ್ನೂ ಒಂದ್ ಸ್ವಲ್ಪ ಸಂಪಾದನೆ ಮಾಡ್ಬೋದು. ಆದ್ರೆ ಹೋದ ಜೀವ ನಮ್ಮ ಕೈಲಿ, ಜೀವಮಾನದಲ್ಲಿ ನಮ್ಮದ್ರ ಇಂಥ ಜೀವವನ್ನು ನಮ್ಮದು ಅದು ಪುಟ್ಟ ಮಕ್ಕಳನ್ನು ನೋಡುವಾಗ ನಮ್ಮ ಹೊಟ್ಟೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಅಂತ ಮಕ್ಕಳನ್ನು ನಾವು ನಮ್ಮ ಕೈಯಿಂದಾಗಿ ಜೀವ ತೆಗೆದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅದಕ್ಕೋಸ್ಕರ ನಾನು ಒಬ್ಬ ಚಾಲಕ, ಇನ್ನೊಂದು ಚಾಲಕರಿಗೂ ನಾನು ಹೇಳುದಿಷ್ಟೇ, ಇಂಥ ಒಂದು 10 ಮಕ್ಕಳನ್ನು ಆಟೋದಲ್ಲಿ ಆಗ್ಲಿ ಇನ್ನೊಂದ್ರಲ್ಲಿ ಹಾಕೊಂಡು ಹೋಗಿ ಅವರ ಜೀವಕ್ಕೆ ಹಾನಿ ಆಗುವಂತ ಒಂದು ಸಂದರ್ಭವನ್ನು ನೀವು ಯಾವತ್ತೂ ಮಾಡಬೇಡಿ. ನಾವು ಕಷ್ಟಪಟ್ಟು 1 ಗಂಟೆ ಜಾಸ್ತಿ ದುಡಿದ್ರೆ ನಮ್ಗೆ ಆ ದುಡ್ಡು ನಮ್ಗೆ ಬರ್ತದೆ. ಅದರಲ್ಲಿ ನಾವು ಇನ್ನೊಂದು 4-5 ಮಕ್ಕಳು ಆಗುವ ದುಡ್ಡು ನಮ್ಗೆ ಬೇರೆ ಕಡೆಯಿಂದ ಅದು ಬರ್ಬೋದು. ಆದ್ರೆ ಇಂಥ ಇದಕ್ಕೆಲ್ಲ ನಾನು ಒಬ್ಬ ಚಾಲಕ, ಇನ್ನೊಬ್ರು ಚಾಲಕರಿಗೂ ನಾನು ಕಿವಿ ಮಾತು ಹೇಳ್ತಿದ್ದೇನೆ, ದಯವಿಟ್ಟು ಇಂಥ ತಪ್ಪಿಗೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಾನೂನನ್ನು ನೀವು ಪಾಲಿಸಿ. ನಾವು ಕೂಡ ಕೆಲವು ಹೊತ್ತು ನಾವು ಒಂದೊಂದು ತಪ್ಪು ಮಾಡಿರ್ತೇವೆ. ಅದು ನಮ್ಗೆ ಇಂಥ ಒಂದೊಂದು ಘಟನೆ ಆಗೋದು, ಅದು ನಾನು ಮಕ್ಕಳ ಆಟೋ ಚಾಲಕನಾಗಿ ಮಕ್ಕಳ ಸ್ಕೂಲ್ ಟ್ರಿಪ್ ಮಾಡುದಿಲ್ಲ. ಆದ್ರೂ ಇಂಥದ್ದೆಲ್ಲ ಸಣ್ಣ ಪುಟ್ಟ ನಮ್ಮಿಂದನೂ ತಪ್ಪಾಗಿರ್ಬೋದು. ಇಂಥ ಘಟನೆ ನೋಡಿ ನಾನು ಸಹ ನಿನ್ನೆಯಿಂದ ಸ್ವಲ್ಪ ಬುದ್ಧಿ ಕಲ್ತಾಗಿದ್ದೇನೆ. ಯಾಕಂತ ಹೇಳಿದ್ರೆ, ಬುದ್ಧಿಯವರ ಗ್ಯಾಸ್ ಪೆಟ್ರೋಲ್ ಪಂಪಿಗೆ ಹೋಗುವಾಗ ನಾವು ಕೆಲವು ಸತಿ ರಾಂಗ್ ಸೈಡ್ ಅಲ್ಲಿ ಹೋಗಿ ಹತ್ತಿರ ಆಗ್ತದಂತ ಹೋಗಿದ್ದೆ. ಆದ್ರೆ ಇವತ್ತಿನ ಬಗ್ಗೆ ನಾನು ನಿನ್ನೆದ್ದು ಇವತ್ತು ನೋಡಿ, ಇವತ್ತು ಗ್ಯಾಸ್ ಪಂಪಿಗೂ ಕೂಡ ನಾನು
ಯೂಟರ್ನ್ ಮಾಡಿ 2 ಕಿಲೋಮೀಟರ್ ಜಾಸ್ತಿ ಹೋಗಿ ಗ್ಯಾಸ್ ಹಾಕೊಂಡ್ ಬಂದೆ. ಇಂಥ ಒಂದೊಂದು ಮನೋಭಾವ ನಮ್ಮಲ್ಲೂ ಬೆಳಿಲಿಕ್ಕೆ ಒಂದು ಅವಕಾಶ ಇರ್ತದೆ ಮೇಡಮ್. ಖಂಡಿತವಾಗಿಯೂ ಕೂಡ ಎಲ್ಲರೂ ಯೋಚನೆ ಮಾಡತಕ್ಕಂಥ ವಿಚಾರನೇ ಹೌದು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ನೀವು ಕರೆ ಮಾಡಿದಕ್ಕಾಗಿ. ಓಕೆ ಫ್ರೆಂಡ್ಸ್, ಇವರು ಶಾನ್ ಅವರು ಆಟೋ ಡ್ರೈವರ್ ಅಂತ ಹೇಳಿದ್ರು. ಅದೇ ರೀತಿ ಆಟೋ ಡ್ರೈವರ್ ಕೆಲಸಗಳನ್ನ ನಾವು ಗಮನಿಸಿದಾಗ ಏನಂತ ಹೇಳಿದ್ರೆ, ಬರೀ ಇದು ಓಮ್ನಿ ವಾಹನ ಆಕ್ಸಿಡೆಂಟ್ ಆಯಿತು ಅಂತಂದ್ಬಿಟ್ಟು ಅದರಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ಮಕ್ಕಳನ್ನ ತುಂಬಿಸ್ಕೊಂಡು ಹೋಗಿದ್ರು, ಗೂಡ್ಸ್ ರೀತಿ ಅಂತಂದ್ಬಿಟ್ಟು. ಬರೀ ಇದು ಓಮ್ನಿ ವಾಹನದ ಒಂದು ಕತೆ ಅಂತ ಹೇಳ್ತಾ ಇಲ್ಲ. ಮಿನಿ ಬಸ್ಗಳಿರ್ಬೋದು, ಖಾಸಗಿಯಾಗಿ ಓಡಿಸುವಂಥದ್ದು, ಅದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗುವಂಥದ್ದು, ಆಟೋಗಳಿರ್ಬೋದು, ಅಥವಾ ಬೇರೆ ಯಾವುದೇ ಖಾಸಗಿ ವಾಹನಗಳಲ್ಲಿ ಮಕ್ಕಳನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಗೂಡ್ಸ್ ಏನು ಸರಕುಗಳ ಯಾವ ರೀತಿ ಹಾಕ್ತಾರೋ ಆ ರೀತಿ ಕರ್ಕೊಂಡು ಹೋಗ್ತಾರೆ. ನೋಡೋದಕ್ಕೆ ಅಯ್ಯೋ ಪಾಪ ಅನ್ಸುತ್ತೆ. ಮಕ್ಕಳದ್ದು ಅಂತ ಕೆಜಿ ಗಟ್ಟಲೆ ತೂಕದ ಬ್ಯಾಗ್ಗಳು, ಅದು ಮತ್ತೆ ಜೊತೆಗೆ ಮಕ್ಕಳು ಎಲ್ಲ ಕೂಡ ಒಂದೇ ಇದು ಗಾಡಿಯಲ್ಲಿ ಹೋಗಬೇಕಾಗುತ್ತೆ. ಮತ್ತೆ ಆಟೋ ಡ್ರೈವರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆಟೋದಲ್ಲಿ ಕೂಡ ಈಗ ಲೆಕ್ಕಗಿಂತ ಅಥವಾ ಅದರಲ್ಲಿ ಹಿಡಿಸೋ ಮಿತಿಗಿಂತ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಹಾಗೋಗುವಾಗ ಏನಂತ ಹೇಳಿದ್ರೆ, ಈಗ ಆಟೋ ಡ್ರೈವರ್ಸ್ ಹಾಲು ಹಾಕುವಂಥದ್ದು, ಪೇಪರ್ ಹಾಕುವಂಥದ್ದು ಇದು ಅವ್ರದ್ದು ರೊಟೀನ್ ವರ್ಕ್. ಅದರ ಜೊತೆಗೆ ಇನ್ನೊಂದು ರೊಟೀನ್ ವರ್ಕ್ ಏನಂತ ಹೇಳಿದ್ರೆ, ಸ್ಕೂಲ್ ಮಕ್ಕಳನ್ನ ಸ್ಕೂಲ್ಗೆ ಬಿಡುವಂಥದ್ದು ಕೂಡ ಅವ್ರದ್ದು ರೊಟೀನ್ ವರ್ಕ್. ಇಂಥ ಸಂದರ್ಭದಲ್ಲಿ ಅವರು ಏನಂತ ಹೇಳಿದರೆ, ಮಕ್ಕಳನ್ನ ಗೂಡ್ಸ್ ಥರ ತುಂಬಿಸ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳಿದೆ. ನಿಜಕ್ಕೂ ಆಟೋಗಳಲ್ಲಿ ಏನೋ ಸ್ಕೂಲ್ಗೆ ಮಕ್ಕಳನ್ನ ಕಳಿಸೋ ಅಂಥದ್ದು ಎಷ್ಟು ಸೇಫ್ ಅನ್ನೋವಂಥದ್ದು. ಒಮಿನಿ ಇರ್ಬೋದು, ಆಟೋ ಇರ್ಬೋದು, ಅಥವಾ ಬೇರೆ ವಾಹನಗಳಲ್ಲಿ, ಖಾಸಗಿ ವಾಹನಗಳಲ್ಲಿ ಸ್ಕೂಲ್ ಮಕ್ಕಳನ್ನ ಕಳಿಸೋವಂಥದ್ದು ಎಷ್ಟು ಸೇಫ್? ಎಸ್, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಅಜ್ಮಲ್ ಅಸಾದಿ ಬ್ರಹ್ಮಾವರದಿಂದ. ಯಾರು? ಅಜ್ಮಲ್ ಅಸಾದಿ ಬ್ರಹ್ಮಾವರ. ಓಕೆ, ಅಜ್ಮಲ್ ಅವರೇ, ನೀನೊಂದು ಘೋರ ದುರಂತ ಅಥವಾ ಘನಘೋರ ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು. ಪುಟಾಣಿ ಮಕ್ಕಳು, ಎಂತ ಪ್ರಪಂಚ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ದಿರೋಂಥ ಮುಗ್ಧ ಮಕ್ಕಳು ಭಾರತ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಈ ಒಂದು ಘಟನೆ ಬಗ್ಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅದ್ರ ಹೇಳಲಿಕ್ಕೆ ಹೊರಡೆ ಬರ್ತಿಲ್ಲ ಮೇಡಮ್, ಅಷ್ಟು ತುಂಬಾ ಬೇಜಾರಾಗಿದೆ. ಓಕೆ, ಮಕ್ಕಳನ್ನೆಲ್ಲ ನೋಡುವಾಗ ವಾಟ್ಸಪ್ ಅಲ್ಲೆಲ್ಲ ಚಿತ್ರ ಎಲ್ಲ ಬಂದಿದೆ. ನಿಜ. ಆದ್ರೆ ಇದರಲ್ಲಿ ಏನು ಗೊತ್ತುಂಟ, ಸ್ವಲ್ಪ ವ್ಯವಸ್ಥೆ ಇದರಲ್ಲಿ ಎಲ್ಲರದ್ದು ಪಾಲಿದೆ ಅಂತ ನನ್ನ ಅನಿಸ್ತದೆ. ಖಂಡಿತವಾಗಿಯೂ ಕೂಡ. ಎಸ್, ನೋಡಿ, ವ್ಯವಸ್ಥೆ ನೋಡಿ ಸುಗಮನಿರ್ತಾರೆ. ಮತ್ತೆ ಶಾಲಾ ಮಂಡಳಿಸ ಇರ್ಬೋದು ಅಥವಾ ಪೋಷಕರು ಇರ್ಬೋದು, ಎಲ್ಲರೂ ಸರಿಯಾಗಿ ಕಾನೂನನ್ನು ಪಾಲಿಸಿದ್ರೆ ಓಕೆ, ಸ್ವಲ್ಪ ಇಂತ ಅಪಘಾತಗಳನ್ನು ತಡೆಯಬಹುದು. ಓಕೆ, ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರಾ? ಇದ್ದಾರೆ ಮೇಡಮ್. ಓಕೆ, ಅವ್ರು ಯಾವ ರೀತಿ ಸ್ಕೂಲ್ಗೆ ಹೋಗ್ತಾರೆ? ಹೌದು. ಯಾವ ರೀತಿ ಅವ್ರು ಸ್ಕೂಲ್ಗೆ ಕಳಿಸ್ತೀರಾ? ಸ್ಕೂಲ್ಗೆ ಹೋಗುವಂತ ಮಕ್ಕಳಿದ್ರೆ ಮಕ್ಕಳ ಸುರಕ್ಷತೆನ ನೀವು ಯಾವ ರೀತಿ ಕಾಳಜಿ ತಗೊಳ್ತೀರಾ? ಯಾವ ರೀತಿ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ? ನಾವು ಹೋಗಿ ಬಿಟ್ಟು ಬರ್ತೇವೆ. ಅಂದ್ರೆ ನಮ್ಗೆ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಬ್ರಹ್ಮಾವರದಿಂದ. ಓಕೆ ಓಕೆ ಕ್ರಾಸ್ ಮಾಡಿಕೊಂಡು ಬಿಡ್ತೇವೆ. ಓಕೆ, ಹಾಗಿದ್ರೆ ಈಗ ಖಾಸಗಿ ವಾಹನಗಳಲ್ಲಿ ಮಕ್ಕಳನ್ನ ತುಂಬುವಂತದ್ದು ಆಯ್ತಾ, ಏನು ಹಣ ಆಗ್ಬೇಕು ಅಂತ ಹೇಳಿ ಸ್ವಾರ್ಥದಿಂದ ಏನು ಡ್ರೈವರ್ಸ್ ಅದರಲ್ಲಿ ಅಂದ್ರೆ ಎಂತ ಗೊತ್ತುಂಟ, ಈ ವಾಹನದವ್ರದ್ದು ಸಹ ಕೈ ಇರ್ತದೆ, ಮತ್ತೆ ಕೆಲವು ಪೋಷಕರು ಕಮ್ಮಿಯಲ್ಲಿ ಆಗ್ತದೆ ಅನ್ಕೊಂಡು ವರ್ಷ ನಿಜ ನಿಜ ನಿಜ. ಎಷ್ಟು ಇದು ಡ್ರೈವರ್ಸ್ ಮತ್ತೊಂದು ಹೇಳ್ಬೇಕಂದ್ರೆ, ಇದು ಕಾನೂನಲ್ಲಿ ಇರ್ತದಲ್ಲ, ಇದನ್ನು ಪಾಲಿಸುವವರು ನಾವೇ ಕಮ್ಮಿ. ಮತ್ತೆ ಇಂಥದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವೊಮ್ಮೆ ಬಂದಲ್ಲಿ ಬಂದು ನೋಡ್ಬೇಕು ಏನೆಲ್ಲ ಆಗ್ತಾ ಉಂಟು, ಯಾವ ರೀತಿ ಶಾಲೆಯಲ್ಲಿ ಇದು ಇಂತ ಮಕ್ಕಳ ಎಜುಕೇಶನ್ ಏನು ಉಂಟು, ಅಲ್ಲಿ ಏನ್ ಡ್ರಾಬ್ಯಾಕ್ಸ್ ಉಂಟು, ಅದ್ರ ಟ್ರಾನ್ಸ್ಪೋರ್ಟೇಷನ್ ಏನು ಉಂಟು ನೋಡಿದ್ರೆ ಗೊತ್ತಾಗ್ತದೆ. ಅಂತಂದ್ರೆ ಏನಾದ್ರು ಡಿಮೆರಿಟ್ಸ್ ಕಂಡು ಬಂದ್ರೆ ಅಂತ ಸ್ಕೂಲ್ ಇದು ಪರ್ಮಿಷನ್ ಅನ್ನು ಕಟ್ ಮಾಡಿ ಬಿಡ್ಬೇಕು ಅವರು. ಈಗ ಸ್ಕೂಲ್ಗೆ ಮಕ್ಕಳ ಜೀವ ಮುಖ್ಯ ನಮ್ಗೆ. ಓಕೆ, ಈಗ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬಿಡುವಂತದ್ದು ಸ್ಕೂಲ್ ಜವಾಬ್ದಾರಿ ಆಗಿರ್ಬೇಕಾ, ಅಥವಾ ಇವಾಗ ಖಾಸಗಿ ವಾಹನಗಳಲ್ಲಿ ಕಳಿಸುವಂತದ್ದು ಎಷ್ಟು ಸರಿ ಅಂತ? ಹೌದು, ಅದರಲ್ಲಿ ಪೋಷಕರು ಇರ್ತಾರೆ. ಕೆಲವರಂದ್ರೆ ಬೇರೆ ಹೊರಗಡೆ ಇರ್ತಾರೆ, ಅವರಂದ್ರೆ ಅಲ್ಲಿ ಜಸ್ಟ್ ಒಂದು ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತಾರೆ, ಕಮ್ಮಿಯಲ್ಲಿ ಆಗ್ತದೆ ಅನ್ಕೊಂಡು. ಓಮಿನಿಯಲ್ಲಿ ಹೆಚ್ಚಾಗಿ ಅಂತ ಗೊತ್ತ, ಓಮಿನಿಯವರೇ ಇರೋದು. ಮತ್ತೆ ಓಮಿನಿ ಅಂದ್ಕೊಂಡಲ್ಲ, ಹೆಚ್ಚಿನವರ ಡ್ರೈವರ್ ಉಂಟಲ್ಲ, ಅವ್ರದ್ದು ಲೈಸೆನ್ಸ್, RC ಮತ್ತೆ ಇನ್ಶೂರೆನ್ಸ್ ಉಂಟಲ್ಲ, ಚೆಕ್ ಮಾಡಿದ್ರೆ ಉಂಟಲ್ಲ, ನೀವು ಒಂದು ದಿನ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಎಷ್ಟು ಜನ ಸಿಗ್ತಾರೆ ನೋಡಿ. ಏನು ಇರೋದಿಲ್ಲ, ಅವ್ರು ಗಾಡಿ ಹಿಡ್ಕೊಂಡು ಹೋಗ್ತಾರೆ. ಇದಕ್ಕೆ ನಮ್ಮ ಸಂಬಂಧಪಟ್ಟ ಈಗ SP ಅವರಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಂದು ವಾರಕ್ಕೆ ಒಮ್ಮೆ 2 ಸಲ ಎಲ್ಲ ಶಾಲೆಗೆ ಎಲ್ಲ ಕಡೆ ಒಂದು ಭೇಟಿ ನೀಡಿ ಏನೆಲ್ಲ ಇವರು ಕಾನೂನು ಬಾಹಿರವಾಗಿ ಗಾಡಿ ಚಲಾಯಿಸ್ತಾರೆ. ಎಲ್ಲ ಗಾಡಿ ಇರ್ಬೋದು, ಖಾಲಿ ಶಾಲೆ ಅಂತ ಹೇಳುದಲ್ಲ, ಲೈಸೆನ್ಸ್ ಉಂಟೆಲ್ಲ ಬೋಗಸ್ ಇರ್ತದೆ. ಎಲ್ಲೆಲ್ಲಿ ಲೈಸೆನ್ಸ್ ಇರ್ತದೆ, ಇಲ್ಲಿ ನಾರ್ತ್ ನವರದಲ್ಲಿ ನೀವು ಲೈಸೆನ್ಸ್ ನೋಡ್ಬೇಕು, ಅಂತ ಲೈಸೆನ್ಸ್ ಇರುವುದಿಲ್ಲ. ಕ್ಲೈಮ್ ಆಗುದು ಹೇಗೆ ಏನಾರಾದ್ರೆ? ಹೌದು, ಎಸ್, ನಿಜವಾಗಿ ವ್ಯವಸ್ಥೆಯನ್ನು ಉಂಟಲ್ಲ, ನಾವಾಗಿ ಸ್ವಲ್ಪ ತಡಿಲಿಕ್ಕೆ ಅಂತ ಸಂಘ ಸಂಸ್ಥೆಗಳು, ಪೋಷಕರು ಎಲ್ಲರೂ ಸಹಕಾರ ಕೊಡ್ಬೇಕು. ಅದಕ್ಕೆ ಪೊಲೀಸ್ನವರು ಅವರ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ಇಂಥವ್ರಿಗೆಲ್ಲ ಇಲ್ಲಿ ಪರ್ಮಿಷನ್ ಕೊಡಬಾರ್ದು. ಎಸ್, ಎಲ್ಲೋ ಒಂದ್ ಕಡೆಗೆ ನಮ್ಮ ವ್ಯವಸ್ಥೆ ಅಂದ್ರೆ ಕಾನೂನು ಅಥವಾ ಪೊಲೀಸ್ ವ್ಯವಸ್ಥೆ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬೋದಲ್ಲ. ಯಾಕಂದ್ರೆ ಕಣ್ಮುಚ್ಚಿ ಕುಳಿತಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ, ಬಟ್ ಸ್ಕೂಲ್ ವ್ಯಾನ್ಗಳಲ್ಲಿ ಯಾಕೆ ಇನ್ನು ಕೂಡ ಏನು ಇಂತಿಷ್ಟೇ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬೇಕು, ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅನ್ನೋಂಥದ್ದು ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಯಾಕೆ ಮಾಡ್ಲಿಲ್ಲ ಅನ್ನೋಂಥದ್ದು.
ಅಂದ್ರೆ ಅವರಿಗೆ ಅಂದ್ರೆ ಬಿಸಿ ಮಿಟ್ಟಿದ ಕೂಡಲೇ ಅವ್ರು ಕೆಲಸ ಮಾಡ್ತಾರೆ. ಅವರಿಗೆ ಯಾರು ಹೇಳ್ದೆ ಉಂಟಲ್ಲ, ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಎಲ್ರು ಈಗ ಸಾರ್ವಜನಿಕರು ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ರು ನೋಡ್ತಾರೆ, ಪ್ರತಿಯೊಬ್ರು ಗಮನಿಸ್ತಾರೆ, ಆಗಾಗ ಅಪಘಾತಗಳಾಗುತ್ತೆ. ಯಾರಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ಏನಾದ್ರು ನಮ್ಗೆ ಪ್ರಾಬ್ಲಮ್ ಆದ್ರೆ ನಾವು ಅದರ ಬಗ್ಗೆ ಏನಾದ್ರು ಪ್ರತಿಭಟನೆ ಮಾಡ್ತೇವಲ್ಲ. ಇಲ್ಲ, ನಮ್ಗೆ ಸಮಸ್ಯೆ ಆದಾಗ ಮಾತ್ರ ಯೋಚನೆ ಮಾಡುವಂತ ಸಮಸ್ಯೆ ಖಂಡಿತವಾಗಿ ಕೂಡ ಇದು ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ತುಂಬಾ ಧನ್ಯವಾದ ಅಜ್ಮಲ್, ನಿಮ್ಮ ಅನಿಸಿಕೆ. ಮತ್ತೇನು ಗೊತ್ತುಂಟು ಮೇಡಮ್, ಅಪಘಾತ ಆಗ್ತದಲ್ಲ, ಕೆಲವೊಮ್ಮೆ ಅದು ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಪಘಾತ ನಾವಾಗಿ ಮಾಡಿರ್ಬೋದು, ಹೇಗೆ ಗೊತ್ತುಂಟ, ನಾವು ಸ್ವಲ್ಪ ಒಂದು ನಿಧಾನವಾಗಿ ಅಥವಾ ಜಾಗೃತರಾಗಿ ಹೋದ್ರೆ ಅಪಘಾತ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಪಘಾತವನ್ನು ಅಪರಾಧ ಅಂತ ಮಾಡಿದ್ದಾರೆ ಅವರು, ಅವರಿಗೆ ಶಿಕ್ಷೆ ಕೊಡ್ತಾರೆ, ಬ್ಲಡ್ ಮನಿ ಕೊಡ್ಬೇಕಾಗ್ತದೆ ಅಂತ ಕಾನೂನು ಬಂದಿರೋ ಉಂಟಲ್ಲ, ಸ್ವಲ್ಪ ಆದ್ರೆ ಕಮ್ಮಿ ಆಗ್ತದಲ್ಲ. ಖಂಡಿತವಾಗಿ ನೋಡಿ, ರೋಡ್ ಎಲ್ಲ ದೊಡ್ಡ ಮಾಡಿದ್ದಾರೆ, ದೊಡ್ಡ ಮಾಡಿದಾಗ ಇಲ್ಲಿ ನಮ್ದು ಅಪಘಾತ ದೊಡ್ಡದಾಗ್ತಾ ಉಂಟು. ಈಗ ರೋಡ್ ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಇದು. ಆದ್ರೆ ಚಾಲನೆ ಮಾಡೋರ್ದು ತಪ್ಪಿರ್ತದೆ ಅಂತ ಹೇಳ್ತಿದ್ದೀರಾ ನೀವು? ಹೌದು, ಅಂದ್ರೆ ಏನು ಗೊತ್ತುಂಟು, ಈಗ ಇವ್ರು ಹೋಗೋ ರೀತಿಯಲ್ಲಿ ಏನಾದ್ರೂ ಇದು ಅಪಘಾತ ಆದ ಕೂಡಲೇ ಅದನ್ನ ಅಪರಾಧ ಅಂತಲೇ ಪರಿಗಣಿಸಬೇಕು. ಖಂಡಿತವಾಗಿ ಆಗ್ತದೆ. ಈಗ ನೋಡಿ, ನಡ್ಕೊಂಡು ಹೋದಾಗ ಮರ ಬೀಳ್ತದೆ, ಅದೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಮರಕ್ಕೆ ನಾವೇನು ಕಾನೂನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಹೋಗ್ತಾ ಇದ್ರೆ ಒಬ್ಬ ಬಂದು ಹೊಡೆದ್ರೆ ಅದು ಅಪರಾಧ ಅಂತ ಆಗುದಿಲ್ವಾ? ಹೌದು ಹೌದು. ಅದಾಗ ನಿರ್ಲಕ್ಷ್ಯ ಇದು ಚಾಲನೆ ಇರ್ತದೆ ಚಾಲಕರದ್ದು, ಮತ್ತೆ ಕೆಲವರು ಮದ್ಯಪಾನ ಮಾಡಿ ಚಾಲನೆ ಮಾಡ್ತಾರೆ. ಇದನ್ನೆಲ್ಲ ನಿಯಂತ್ರಿಸಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತ ಇಲ್ಲ. ಎಂತ ಗೊತ್ತುಂಟ, ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಉಂಟು, ಒಂದು ಕೊರತೆ ಇದೆ, ವ್ಯವಸ್ಥೆ ಸರಿಯಾಗಬೇಕು. ಇದರಲ್ಲಿ ನಾವು ನೀವು ಮಾತಾಡಿಲ್ಲ, ಎಲ್ಲರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಏನಾರು ಮಾಡ್ಬೋದು. ಖಂಡಿತವಾಗಿ ನಮ್ಮ ವ್ಯವಸ್ಥೆ ಉಂಟಲ್ಲ, ಪೊಲೀಸ್ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಇದ್ರ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ತಗೊಳ್ಬೇಕಂತ ನನ್ನ ಒಂದು ಇಚ್ಛೆ. ಓಕೆ, ಖಂಡಿತವಾಗಿ ತುಂಬಾ ಧನ್ಯವಾದ ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ. ಧನ್ಯವಾದ. ಎಸ್ ವೀಕ್ಷಕರೇ, ಏನಂತ ಹೇಳಿದ್ರೆ ಅಜ್ಮಲ್ ಅವರು ಈಗಾಗಲೇ ಹೇಳಿದ್ರು. ಏನಂತ ಹೇಳಿದ್ರೆ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ವಾಹನ ಚಾಲಕರು ಅಥವಾ ಖಾಸಗಿ ವಾಹನಗಳ ಮಾಲೀಕರದು ಏನು ನೆಗ್ಲಿಜೆನ್ಸ್ ಅಥವಾ ಇಗ್ನೋರೆನ್ಸ್ ಅಥವಾ ಏನು ಅವ್ರದ್ದು ಅದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಪೋಷಕರದ್ದು ಕೂಡ ಇದೆ. ಒಂದು ಸ್ವಲ್ಪ ಹಣ ಉಳಿಸೋ ಆಸೆಗೋಸ್ಕರ ಅಥವಾ ಏನು ತಮಗೆ ಪರಿಚಯ ಇದ್ದಾರೆ ತಮ್ಮ ನೇಬರ್ ಅನ್ನೋ ಕಾರಣಕ್ಕೋಸ್ಕರ ಖಾಸಗಿ ವಾಹನಗಳಲ್ಲಿ ಕಳಿಸ್ಕೊಡ್ತಾರೆ. ಆದರೆ ಅದರ ಪೂರ್ವಾಪರ ಎಷ್ಟು ಯೋಚನೆ ಮಾಡ್ತಾರೆ ಪೇರೆಂಟ್ಸ್, ಏನು ಆ ರೀತಿ ಅಷ್ಟೊಂದು ಮಕ್ಕಳನ್ನು ತುಂಬಿಸ್ಕೊಂಡು ಹೋಗೋದು ಸರಿಯಾ ತಪ್ಪಾ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಇಲ್ವಾ ಅನ್ನೋಂಥ ಆತಂಕ ಯೋಚನೆ ಪೇರೆಂಟ್ಸ್ಗೆ ಇಲ್ವಾ ಅನ್ನೋವಂಥದ್ದು ಕೂಡ ತುಂಬ ತೀವ್ರವಾಗಿ ಕಾಡುತ್ತೆ. ಯಾಕಂತ ಹೇಳಿದ್ರೆ ಈ ಒಮ್ನಿ ಗಾಡಿ ನಾವು ಗಮನಿಸಿದ್ರೆ ಸುಮಾರು ಜನ ಮಕ್ಕಳು ಹೋಗ್ತಾ ಇದ್ರು. ಆ ಪೇರೆಂಟ್ಸ್ಗೆ ಗೊತ್ತಿರ್ಲಿಲ್ವಾ ಇಷ್ಟು ಈ ಒಂದು ವ್ಯಾನಲ್ಲಿ ಇಷ್ಟು ಜನ ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಇದರಲ್ಲಿ ಕಳಿಸಬಾರ್ದು, ಬೇರೆ ವ್ಯವಸ್ಥೆ ಮಾಡೋಣ, ಅಥವಾ ಶಾಲಾ ವಾಹನ ಏನಾದರೂ ಇದ್ರೆ ಅದರಲ್ಲೇ ಹೋಗುವಂಥದ್ದು ಅಥವಾ ಅದಕ್ಕೆ ಫೀಸ್ ಕೊಟ್ಟು ಅದರಲ್ಲೇ ಕಳಿಸುವ ಅನ್ನೋಂಥ ಒಂದು ಏನು ಯೋಚನೆ ಈ ಪೇರೆಂಟ್ಸ್ಗೆ ಯಾರಿಗೂ ಬಂದಿರಲಿಲ್ವಾ? ಯಾಕೆ ಇದೊಂದು ಏನಾಗಲಿಕ್ಕೆ ಇಲ್ಲ ಅನ್ನೋಂಥ ಒಂದು ಭಂಡ ಧೈರ್ಯನ ಯಾವ ರೀತಿ ಯೋಚನೆ ಮಾಡಿದ್ರು ಕೂಡ ಏನು ಕಾರಣ ಅಂತಲೇ ಗೊತ್ತಾಗ್ತಿಲ್ಲ. ಬಹುಶಃ ಕಾನೂನು ಮುರಿಯೋದೇ ನಮ್ಮ ಭಾರತೀಯರದ್ದು ಅಥವಾ ಇದ್ರದ್ದು ನಮ್ಮ ಹುಟ್ಟಿಂದ ಬಂದಿರಬೇಕು ಬಹುಶಃ ಅಂತಲೇ ಹೇಳ್ಬೋದು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ಕಾರ, ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ಶಶಿಕಾಂತ್ ಶಾನಭಾಗ್ ಅಂತ, ಕುಂದಾಪುರದಿಂದ. ಶಶಿಕಾಂತ್, ಈಗ ನೀವು ಇದಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ ಸ್ವಾಮಿ? ಶಿಕ್ಷಣ ಇಲಾಖೆಯವ್ರನ್ನ ಹೊಣೆ ಮಾಡ್ತೀರೋ, ಇಲ್ಲ RTO ಅಧಿಕಾರಿಗಳನ್ನ ಹೊಣೆ ಮಾಡ್ತೀರೋ, ಇಲ್ಲ ರಾಜಕೀಯ ವ್ಯಕ್ತಿಗಳನ್ನ ಹೊಣೆ ಮಾಡ್ತೀರೋ, ಶಿಕ್ಷಣ ಸಂಸ್ಥೆಯನ್ನು ಹೊಣೆ ಮಾಡ್ತೀರೋ? ಇಲ್ಲ ಸ್ವಾಮಿ, ಎಲ್ಲರದು ಸ್ವಲ್ಪ ಸ್ವಲ್ಪ ಪಾಲಿದೆ ಅಂತ ಹೇಳಿ ಖಂಡಿತವಾಗಿ ಒಪ್ತಕ್ಕಂತಹ ಸತ್ಯ. ನೀವು ಒಪ್ತೀರಾ ಇದನ್ನ? ಅಲ್ಲ, ಯಾಕಂದ್ರೆ ಶಿಕ್ಷಣ ಇಲಾಖೆಯವರು ಎಲ್ಲ ಶಿಕ್ಷಣ ಇಲಾಖೆ BO ಅವರಾಗಿ DDP ಅವರಾಗ್ಲಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಶಾಲೆ ಓಪನಿಂಗ್ ಆಗ್ತಾ ಇದೆ, ಶಾಲೆಗೆ ವ್ಯವಸ್ಥೆ ಉಂಟಾ? ಇವತ್ತು ಕೆಲವು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಮನೆಯಲ್ಲೆಲ್ಲ ಓಪನ್ ಮಾಡಿ ಕೂತ್ಕೊಳ್ತಾರೆ. ಪರ್ಮಿಷನ್ ಕೊಡೋದು ಯಾರು? ಮುನ್ಸಿಪಾಲಿಟಿ ಕೊಡ್ತಾರಾ, ಇಲ್ಲ RTO ಆಫೀಸರ್ ಕೊಡ್ತಾರ? ಶಿಕ್ಷಣ ಇಲಾಖೆ ಕೊಡೋದು. ಶಿಕ್ಷಣ ಇಲಾಖೆ ಕೊಡುವಾಗ ಆ ಶಾಲೆ ವ್ಯವಸ್ಥೆ ಏನು? ಆ ಶಾಲೆ ಬಸ್ ಇದೆಯಾ? ಎಷ್ಟು ಮಕ್ಕಳು ಬರ್ತಾರೆ? ಕೂತ್ಕೊಳ್ಳಿ ವ್ಯವಸ್ಥೆ ಉಂಟಾ? ಜವಾಬ್ದಾರಿ ಯಾರದ್ದು? ನಿಜವಾಗಿ ಏನಂತ ಹೇಳಿದ್ರೆ ಅದು ಆಡಳಿತ ಮಂಡಳಿ ಕೂಡ ಅದರ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ. ಮಕ್ಕಳು ಯಾವ ರೀತಿ ಹೋಗ್ತಾರೆ, ಮಕ್ಕಳು ಯಾವ ರೀತಿ ಬರ್ತಾರೆ ಸ್ಕೂಲಲ್ಲಿ, ID ಕಾರ್ಡ್ ಧರಿಸ್ತಾರೆ. ಮುಖ್ಯವಾಗಿ ಈ ಒಂದು ಘಟನೆಯಲ್ಲಿ ನಾವು ಮತ್ತೊಂದು ನೋಟ್ ಮಾಡಬೇಕಾದ ಅಂಶ ಏನಂತ ಹೇಳಿದ್ರೆ, ಯಾರು ಡೆತ್ ಆಗಿದೆ 8 ಜನ ಮಕ್ಕಳು, ಒಬ್ಬರಲ್ಲಿ ಕೂಡ ID ಗುರುತಿನ ಇದು ಇರಲಿಲ್ಲ. ಸೊ ತುಂಬಾನೇ ಕಷ್ಟ ಆಯ್ತು ಅದು ಮಕ್ಕಳ ಗುರುತು ಹಿಡಿಯೋದಕ್ಕೆ ಅನ್ನೋಂಥ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ ಈ ಘಟನೆ ಆದ ನಂತರ. ಹಾಗಾಗಿ ನೀವೇನ್ ಹೇಳ್ತೀರಾ? ಸೊ ಯಾರ್ದು ಇದರಲ್ಲಿ ಮೇಜರ್ ಪಾತ್ರ ಇದೆ ಅಂತ? ಮತ್ತು ಒಂದು ನೋಡಿ, ಆ ಮಕ್ಕಳ ಮನೆಯವರು ತುಂಬಾ ಬುದ್ಧಿವಂತರು. ಯಾಕಂದ್ರೆ ನಾನು ಹಾಸ್ಪಿಟಲ್ ಅವರು ನೋಡಿದೆ, ತುಂಬಾ ಜಾಣರು, ಎಜುಕೇಶನ್ ಇದ್ದವರು. 18 ಮಕ್ಕಳನ್ನ ಗಾಡಿ ತುಂಬಿ ಕಳಿಸುವಾಗ ಅವ್ರು ಯಾಕೆ ಕಳಿಸ್ತಾರ ನಂಗೆ ಅರ್ಥ ಆಗಿಲ್ಲ. ನಾನು ನಿನ್ನೆ ಪ್ರಶ್ನೆ ಮಾಡಿದೆ. ಅಂದ್ರೆ ನಾನು ಮಣಿಪಾಲ್ ಹಾಸ್ಪಿಟಲ್ ಅವರೊಂದು ಪೇಷಂಟ್ ಒಬ್ಬರ ಕಡೆ ಕೇಳಿದೆ, ಯಾಕೆ ಸರ್ ನೀವು ಇಷ್ಟು ಬುದ್ಧಿವಂತರು, ಇಷ್ಟು ಇದ್ರಿ, ದುಬೈಲೆಲ್ಲ ಇದ್ರಿ, ಅಲ್ಲಿ ಕಾನೂನು ಚೌಕಟ್ಟು ನೋಡಿದ್ರಿ, ಯಾಕೆ ಏನು ಕಳಿಸ್ತೀರಿ ಅಂತ ಕೇಳಿದಾಗ ನಮ್ಮ ಮನೆಯವ್ರು ಕಳಿಸ್ತಿದ್ದು ನಮ್ಗೆ ಗೊತ್ತಿಲ್ಲ, ನಾವು ಹೊರಗಡೆ ಇರೋದು, ಮನೆಯವ್ರು ಕಳಿಸ್ತಿದ್ದು.
ಸೊ ಹಾಗಾದ್ರೆ ಅವ್ರು ಈ ಸ್ವಂತ ಮಕ್ಕಳು ಏನ್ ಮಾಡ್ತಾರೆ, ಹೇಗ್ ಹೋಗ್ತಿದ್ದಾರೆ, ಮಕ್ಕಳ ಸುರಕ್ಷತೆ ಬಗ್ಗೆ ಅಷ್ಟು ಕಾಳಜಿ ಇಲ್ವಾ ಅಂತ ಹೇಳಿ ಆ ಪ್ರಶ್ನೆ ಕೂಡ ಕಾಡುತ್ತೆ ಖಂಡಿತವಾಗಿ ಕೂಡ. ಸ್ಕೂಲ್ ನೋಡಿ ಡೊನೇಷನ್ ತಗೊಳ್ತಾರೆ 20,000 30,000 ಗೌರ್ಮೆಂಟ್ ಶಾಲೆ ಕಳಿಸ್ಲಿಕ್ಕೆ ಯಾರು ತಯಾರಿಲ್ಲ. ಇಂಗ್ಲಿಷ್ ಮೀಡಿಯಂ ಅಂತಾರೆ 40,000 50,000 ತಗೊಳ್ತಾರೆ. ಆದ್ರೆ ಈಗ ನೋಡಿ ಅಲ್ಲಿ ಆಡಳಿತ ಮಂಡಳಿ ಜೀವ ತಂದು ಕೊಡ್ತದ, ಅವ್ರದ್ದು 8 ಮಕ್ಕಳ ಜೀವ ತಂದು ಕೊಡ್ತಾರಾ? ಖಂಡಿತವಾಗಿ ಯಾರು ತಂದು ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಕೂಡ. ಯಾಕಂತ ಹೇಳಿದ್ರೆ ಸುಶಿಕ್ಷಿತರೆ ಅಥವಾ ಎಜುಕೇಟೆಡ್ ಪೀಪಲ್ ಅಂತ ಯಾರು ಕರೆಸ್ಕೊಳ್ತಾರೆ ಅವರೇ ಈ ರೀತಿ ಕಾನೂನ ಬ್ರೇಕ್ ಮಾಡ್ತಿದ್ದಾರೆ. ಕಾನೂನು ಗೊತ್ತಿದ್ದು ಇಂಥ ಅವಘಡಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋಂಥದ್ದು ದುರಂತ ಅಲ್ಲದೆ ಇನ್ನೇನು. ಮತ್ತೊಂದು ನೋಡಿ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದ ಒಂದು ಮೋಸ ಕಾಯ್ದೆ ಅಂತ ಉಂಟು. ಒಂದು ಓಮಿನಿಯಲ್ಲಿ ಎಷ್ಟು ಮಕ್ಕಳು ಹೋಗಬಹುದು, ಎಷ್ಟು ಮಕ್ಕಳನ್ನು ಹಾಕಬಹುದು, ಆ ಎಷ್ಟು ಮಕ್ಕಳು ಅದರ ಆಕಸ್ಮಿಕವಾಗಿ ಹೆಚ್ಚು ಕಮ್ಮಿ ಆಗಿ ಎಷ್ಟು ಟೈಮ್ ಮಾಡಬಹುದು. ನೋಡಿ 18 ರಿಂದ 20 ಮಕ್ಕಳಿದ್ದಾರೆ, ಇನ್ಶೂರೆನ್ಸ್ ಎಷ್ಟು ಜನ ಕೊಡಬಹುದು? 20 ಮಕ್ಕಳು ಅಲ್ಲ, ಈಗ ಪ್ರಾಣ ಹೋಗಿದೆ, ಮೀರಿ ಹೋಗಿ ಆಯ್ತು, ಏನ್ ಮಾಡ್ಲಿಕ್ಕಾಗಲ್ಲ, ದೈವ ಸಂಕಲ್ಪ ಏನೋ ಆಗಿದೆ. ಅದ್ರ ಬಗ್ಗೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ, ಮಾತಾಡಿದ್ರೆ ಮನಸ್ಸಿಗೆ ನೋವಾಗುತ್ತೆ. ನಿಜ. ಎಸ್ ಆದ್ರೆ ಕೂಡ ಒಂದು ವಿಶ್ಲೇಷಣೆ ಮಾಡೋದ್ರಿಂದ ಮುಂದೆ ಇಂಥ ಅಪಘಾತಗಳನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯೇನೋ, ಅಟ್ಲೀಸ್ಟ್ ಜನರಲ್ಲಿ ಒಂದು ಪ್ರಜ್ಞೆ ಮೂಡಿಸೋದಕ್ಕೆ ಸಾಧ್ಯ ಇದೆಯೇನೋ ಅನ್ನೋಂಥ ಒಂದು ಸಣ್ಣ ಪ್ರಯತ್ನ ಈ ಕಾರ್ಯಕ್ರಮ ಅಷ್ಟೇ. ಮಕ್ಕಳ ಬಗ್ಗೆ ವಿಶ್ಲೇಷಣೆ ಮಾಡುವುದಲ್ಲ, ಈ ಕಾನೂನು ಬಗ್ಗೆ ವಿಶ್ಲೇಷಣೆ ಕಾನೂನು ಬಗ್ಗೆ ನಿಜವಾಗಲು ಈಗ RTO ಆಫೀಸರು ನೋಡಿ ಎಷ್ಟೋ ಮಳ್ಳು ಗಾಡಿಗಳು ಹೋಗುತ್ತೆ, ಎಷ್ಟೋ ಹೋಗ್ತಾರೆ, ಅಡ್ಡ ಹಾಕ್ತಾರೆ. ಇವತ್ತು ದಿವಸಕ್ಕೆ ಅವರು ಬೆಳಿಗ್ಗೆ 8 ಗಂಟೆಗೆ ಎಷ್ಟು ಮೀಡಿಯಂ ಸ್ಕೂಲ್ ಬಸ್ ಹೋಗ್ತದೆ, ಕುಂದಾಪುರದಲ್ಲಿ ಎಷ್ಟು ಹೋಗ್ತದೆ, ಬೈಂದೂರಲ್ಲಿ ಎಷ್ಟು ಹೋಗ್ತದೆ, ಉಡುಪಿಯಲ್ಲಿ ಎಷ್ಟು ಹೋಗುತ್ತೆ, ಯಾವ ಬಸ್ಸಲ್ಲಿ ಎಷ್ಟು ಮಕ್ಕಳು ಕೂತ್ಕೊಂಡಿದ್ದಾರೆ, ಆ ಮಕ್ಕಳಿಗೆ ವ್ಯವಸ್ಥೆ ಉಂಟಾ? ಶಿಕ್ಷಣ ಮಂಡಳಿ ಅಧಿಕಾರಿಗಳನ್ನು ಕರೆದು ನೋಡಿ ಏನು ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೋಡಿ, ಎಲ್ಲ ಕಡೆ ಬೇಜವಾಬ್ದಾರಿ ವರ್ತಿಸ್ತಿದ್ದಾರೆ. ಆಡಳಿತ ಮಂಡಳಿ ವರ್ತಿದೆಯೋ ಇಲ್ಲ ಶಿಕ್ಷಣ ಇಲಾಖೆ ಮಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ನೀವು ಯಾಕೆ ಇದು ಕ್ರಮ ಕೈಗೊಂಡಿರೋ? RTO ಅವರು ಇಷ್ಟು ಇದು ಮಾಡ್ತಾರೆ, RTO ಕ್ರಮ ಕೈಗೊಳ್ಬೋದಲ್ಲ? ಖಂಡಿತವಾಗಿ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಖಂಡಿತವಾಗಿ ಎಲ್ಲರೂ ಕೂಡ ಏನೊಬ್ಬ ಇದನ್ನ ಈ ಒಂದು ಅಂಶನ ಎಲ್ಲರೂ ಕೂಡ ತಗೊಳ್ಳುವಂತ ಒಂದು ಪಾಯಿಂಟ್ ಇದೆ ನಿಮ್ಮಲ್ಲಿ. ನಿಮ್ಗೊಂದು ಬೈಕಲ್ಲಿ 3 ಜನ ಹೋದ್ರೆ ಬೆನ್ನತ್ತಿ ಹೋಗಿ ಅವ್ನು ಹೇಳಿದ್ದೀರಾ? ಒಂದು ಬಸ್ಸಿನಲ್ಲಿ 60-70 ಮಕ್ಕಳಿದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ? ಈಗ ಲೈನ್ ಬಸ್ ಅಲ್ಲಿ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ, ಬಾಗಿಲಲ್ಲಿ ನೇತಾಡ್ಕೊಂಡು ಹೋಗ್ತಾರೆ, ನೀವು ಯಾಕೆ ಅವ್ರು ಇದು ಮಾಡಿದ್ರೆ ಬಸ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿ, ಕಾನೂನು ಕ್ರಮ ಕೈಗೊಳ್ಳಿ. ಈಗ ನಾವು ಯಾವುದೇ ಬಸ್ಸಿನ ವ್ಯವಸ್ಥೆ ಆಗ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರೂ ಸಂಪಾದನೆ ಮಾಡ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ, ಸತ್ಯ. ಆದ್ರೆ ಕಾನೂನು ಮೀರಿ ಯಾಕೆ ಮಾಡ್ತೀರಾ? ಕ್ರಮ ಕೈಗೊಳ್ಳಿ, ಯಾರದ್ದೇ ಇರಲಿ. ನಾನು ನಿನ್ನೆ ನಮ್ಮ ಬೈಂದೂರು ಬ್ಲಾಕ್ ಇವರು ಸುಕುಮಾರ್ ಶೆಟ್ಟಿ ಬಂದಾಗ ಒಂದು ಪ್ರಶ್ನೆ ಹೇಳ್ತಿದ್ದೆ, ದಯವಿಟ್ಟು ನೀವು ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ತಜ್ಞರವರು, ಯಾಕಂದ್ರೆ ಶಿಕ್ಷಣ ಸಮಸ್ಯೆ ನಡೆಸ್ತಾ ಇದ್ದಂತ, ದಯವಿಟ್ಟು ನೀವು ಬೈಂದೂರಲ್ಲಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು, ನೀವು ಹೋರಾಟ ಇದ್ರ ಬಗ್ಗೆ ಮಾಡ್ಲೇಬೇಕು ಸರ್. ಇದು ಮನುಷ್ಯ ಜೀವ. ಯಾಕಂದ್ರೆ ನಿಮ್ಮ ಸ್ಪಂದನ ಟಿವಿಯವರು ಮಟ್ಪಾಡಿ ಅವರು ನನ್ನ ಆತ್ಮೀಯ ಮಿತ್ರ, ಅವರದ್ದು ನಾನು ಇವತ್ತು ಬೆಳಿಗ್ಗೆ ಹೇಳಿದೆ, ಸರ್ ನನ್ನಿಂದ ಏನ್ ಸಹಕಾರ ಬೇಕು ನಾನು ನಿಮ್ಗೆ ಕೊಡ್ತೇನೆ, ಇದ್ರ ಬಗ್ಗೆ ನೀವು ಅಭಿಯಾನ ಮಾಡ್ಲೇಬೇಕು, ಬೇರೆ ಏನೂ ತೋರಿಸಬೇಡಿ. ಖಂಡಿತವಾಗಿ ಜಾಗೃತಿ ಮೂಡಿಸುವಂತ ಕೆಲಸ ಸ್ಪಂದನ ಟಿವಿ ಪ್ರತಿದಿನ ಮಾಡ್ತಾ ಇದೆ ಒಂದು ಕಾರ್ಯಕ್ರಮದ ಬಗ್ಗೆ. ಬೇರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇರೆ ಇನ್ನೇನು ಏನು ಹೇಳು ಸರ್, ನಿನ್ನೆ 8 ಮಕ್ಕಳು ಜೀವ ಹೋದ್ವಿ, ಜೀವನ ತಂದು ಕೊಡ್ತಾರೆ ಶಿಕ್ಷಣ ಸಂಸ್ಥೆಯವರು. RTO ಆಗ್ಲಿ, ಪೊಲೀಸ್ ಆಗ್ಲಿ, ಶಿಕ್ಷಣ ಸಂಸ್ಥೆಯವರಾಗ್ಲಿ, ಈಗ ಇರೋಂತ ಪೋಷಕರಾಗ್ಲಿ, ಯಾರಿಂದ ಕೂಡ ಹೋದ ಜೀವನ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಆತ್ಮ ವಿಮರ್ಶೆ ಮಾಡ್ಕೋಬೇಕು, ನಾವೆಷ್ಟು ಕಾನೂನ ಪಾಲನೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಉಳಿದಿರೋದು ಅದೊಂದೇ. ಈಗ ದಯವಿಟ್ಟು ಕುಂದಾಪುರ ತಾಲೂಕಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆ, ಎಷ್ಟು ಮಕ್ಕಳಿದ್ದಾರೆ, ಸ್ಕೂಲ್ ಬಸ್ ಉಂಟು, ಡ್ರೈವರ್ ಅವ ಯಾವ ಊರಿನವನು, ಪ್ರಾಮಾಣಿಕನ ಏನು, ಅವನ ನೋಡಿ ಇವತ್ತು 1 ವರ್ಷ 2 ವರ್ಷ ಡ್ರೈವಿಂಗ್ ಕಲ್ತಾರಲ್ಲ, ಶಾಲೆಗೆಲ್ಲ ಡ್ರೈವಿಂಗ್ ಆಗಿ ಹೋಗಿದ್ದಾರೆ, ಅವನಿಗೆ ಕಾನೂನು ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬ ಡ್ರೈವರ್ ನೋಡಿ, ಒಬ್ಬ ದುಬೈಗೆ ಹೋಗ್ಬೇಕು ಅಂತ ಹೇಳಿ ದುಬೈಯಲ್ಲಿ ಕಾನೂನನ್ನು ಫಾಲೋ ಮಾಡ್ತಾನೆ, ಸಿಗ್ನಲ್ ಪಾಸ್ ಮಾಡೋದಿಲ್ಲ, ಬೇರೆ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ದುಬೈ ಕಾನೂನು ಸರಿ ಅಂತ ಹೇಳ್ತಾನೆ. ಇಂಡಿಯಾಗೆ ಬಂದಾಗ ಎಲ್ಲ ಮೀರಿ ಹೋಗ್ತಾನೆ. ಯಾಕಂದ್ರೆ ಇವತ್ತೇ ನಮ್ಮ ಕಾನೂನಲ್ಲಿ, ಇಲ್ಲಿ ಭಾರತ ಸರ್ಕಾರದ ಕಾನೂನಲ್ಲಿ ಏನಾಗಿದೆ ಅಂದ್ರೆ ಹಣವನ್ನು ಕೊಟ್ಟು ಏನೂ ಪಡ್ಕೊಳ್ಬಹುದು ವ್ಯವಸ್ಥೆಯಲ್ಲಿ ಆಗಿದೆ. ಈಗ ನೋಡಿ ನೋಡಿ ಈಗ ಬೈಂದೂರಿನಲ್ಲಿ ಒಂದು 3-4 ಪ್ರಕರಣ ಆಗಿದೆ, ಶಾಲೆ ಮಕ್ಕಳ ಪ್ರಕರಣ ಆಗಿದೆ. ಏನ್ ಕ್ರಮ ತಗೊಂಡ್ರಿ ನೀವು? ಪೊಲೀಸ್ ಇಲಾಖೆಯವರಾಗ್ಲಿ, ಶಿಕ್ಷಣ ಇಲಾಖೆಯವರಾಗ್ಲಿ, RTO ಅಧಿಕಾರಿಗಳು ಏನ್ ಕ್ರಮ ತಗೊಂಡ್ರಿ ಸ್ವಾಮಿ ನೀವು? ಖಂಡಿತವಾಗಿ ಕೇಳ್ತಕ್ಕಂತ ಪ್ರಶ್ನೆ. ಖಂಡಿತವಾಗಿ ಇದು ಏನು ಇಲಾಖೆನ ಅಥವಾ ವ್ಯವಸ್ಥೆಯನ್ನ ಪ್ರಶ್ನಿಸಬೇಕು, ತಟ್ಟಬೇಕು. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ನಿಮ್ಮನೆ ಮಕ್ಕಳು ಹಾಗೆ, ನಮ್ಮನೆ ಮಕ್ಕಳು ಹಾಗೆ, ಎಲ್ಲರ ಮಕ್ಕಳು ಒಂದೇ, ದೇವರ ಸಮಾನ. ನೀವು ದಯವಿಟ್ಟು ನೀವು ಬೇರೆ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನೀವು ಏನೇ ಮೀರಿ ಮಾಡಿ, ಆದ್ರೆ ಈ ಒಂದು ಶಿಕ್ಷಣ ಇಲಾಖೆ ಬಗ್ಗೆ ದಯವಿಟ್ಟು ಈ ಒಂದು ಕಾನೂನಲ್ಲಿ ದಯವಿಟ್ಟು ಮಗ್ಧ ಜೀವಗಳ ಬಲಿಯನ್ನು, ಮಗ್ಧ ಜೀವಗಳ ಇದನ್ನು ಉಳಿಸಿ, ಒಂದು ಭಾರತಕ್ಕೆ ಬೇಕಾದಂತ ಈ ಮಕ್ಕಳು ಎಂತ ಮಕ್ಕಳನ್ನ ಕಳ್ಕೊಂಡ್ರೆ ನಾವು ಏನೋ ಒಂದು ಕಳ್ಕೊಂಡಿದ್ದೇವೆ, ನಾವು ಇದ್ದೇನು ನಮ್ಮ ಸಾಧನೆ ಮಾಡ್ಲಿಕ್ಕಾಗಿಲ್ಲ. ಮುಂದಿಂತ ಮಕ್ಕಳೆಲ್ಲ ಏನೋ ಸಾಧನೆ ಮಾಡುವಂತ ಮಕ್ಕಳು. ದಯವಿಟ್ಟು 3 ಇಲಾಖೆಗಳಿಂದ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ನೀವು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಷ್ಟೇ ಕಷ್ಟ ಆಗ್ಲಿ, ಯಾವುದೇ ಮುಲಾಜಿಗೆ ಇದು ಮಾಡಬೇಡಿ. ನೀವು ಮನೆ ಮಕ್ಕಳಂತಾನೆ ತಿಳ್ಕೊಳ್ಳಿ, ನಿಮ್ಮ ಮನೆ ಮಕ್ಕಳನ್ನ ಹೇಗೆ ನೀವು ಶಾಲೆಗೆ ಬಿಟ್ಟು ಬರ್ತೀರ ಅನ್ನೋ ಒಂದು ಇದು ಮಾಡ್ತೀರೋ ಅದೇ ತರ ಬೇರೆ ಮಕ್ಕಳನ್ನ ತಿಳ್ಕೊಳ್ಳಿ. ದಯವಿಟ್ಟು 3 ಇಲಾಖೆಯವರು 1 ವಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ, ಯಾವುದೇ ಇರಲಿ, ಯಾವುದೇ ಆಫೀಸ್, ಯಾವುದೇ ದೊಡ್ಡ ರಾಜಕೀಯ ಶಾಲೆನೇ ಇರಲಿ, ನೇರವಾಗಿ ಕ್ರಮ ಕೈಗೊಳ್ಳಿ. ಖಂಡಿತವಾಗಿ ಕೂಡ. ಓಕೆ, ಧನ್ಯವಾದ ಶಶಿಕಾಂತ್ ಅವರೇ ನಿಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ.
ಎಸ್ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಸುಮಾರು ಜನ ಅದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇದು ಒಬ್ಬಿಬ್ಬರ ತಪ್ಪಲ್ಲ, ಪ್ರತಿಯೊಬ್ಬರಿಂದ ಕೂಡ ಸೇರಿ ಆಗಿರೋಂಥ ತಪ್ಪು ಅಂತಾನೆ ಹೇಳ್ಬೋದು. ಎಸ್, ಇನ್ನಷ್ಟು ವಿಚಾರಗಳು ಯಾವ್ಯಾವ ಇಲಾಖೆಯಿಂದ ಇರ್ಬೋದು, ಯಾರ್ಯಾರು ಎಷ್ಟೆಷ್ಟು ಈ ಒಂದು ದುರಂತಕ್ಕೆ ಕಾರಣರಾಗಿದ್ದಾರೆ ಮತ್ತೆ ಈ ಥರದ್ದು ಅವಘಡಗಳು ಮುಂದೆ ನಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮ, ಈ ವಿಶ್ಲೇಷಣೆ ಅಂತ ಹೇಳ್ತಾ ಇದ್ದೀನಿ. ಎಸ್, ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ನಂತರ. ಓಕೆ, ದುರಂತ ಆಲ್ರೆಡಿ ನಡೆದು ಹೋಗಿದೆ. ಬಟ್ ಏನು ನಡೆದಿದೆ ಅದನ್ನು ನಾವು ಮತ್ತೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಏನು ಗೊತ್ತಾ, ಜಸ್ಟ್ ಒಂದು ವಿಶ್ಲೇಷಣೆ ಮಾಡ್ಬೋದು, ಯಾರ್ಯಾರು ಎಷ್ಟೆಷ್ಟು ಜವಾಬ್ದಾರಿ ಅನ್ನೋದನ್ನು ವಿಶ್ಲೇಷಣೆ ಮಾಡಿಕೊಂಡು ನಾವು ಈಗಲಾದರೂ ಎಚ್ಚೆತ್ತುಕೊಳ್ಳೇಬೇಕಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಓಕೆ, ಲೈನ್ ಕಟ್ ಆಗಿದೆ, ತೊಂದರೆ ಇಲ್ಲ. ಮುಖ್ಯವಾಗಿ ಸುಮಾರು ನಮ್ಮ ಈ ಹಿಂದೆ ಮಾಡಿದ ಕಾಲರ್ ಹೇಳಿದ ಪ್ರಕಾರ ಕೂಡ ಏನು ಈ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರಲ್ಲ, ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದಾರೆ. ಏನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಒಳ್ಳೆ ಏನು ಇದರಲ್ಲಿ ಓದಬೇಕು ಅಂತ ಹೇಳಿ ಕಳಿಸೋರು ಏನು ಎಜುಕೇಟೆಡ್ ಪೇರೆಂಟ್ಸೇ, ಗೊತ್ತಿರೋರೆ. ಆದರೆ ಅವರು ಯಾವ ರೀತಿ ಕಳಿಸ್ತಾ ಇದ್ದಾರೆ, ಮಕ್ಕಳು ಯಾವುದ್ರ ಶಾಲೆಗೆ ಹೋಗ್ತಿದ್ದಾರೆ ಅನ್ನೋಂಥದ್ದು ಪೇರೆಂಟ್ಸ್ ಗಮನಕ್ಕಿಲ್ಲ, ಹಿರಿಯರು ಕಳಿಸಿದ್ದಾರೆ ಅನ್ನೋಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ಹೇಳಿ ಗೋಪಾಲಕೃಷ್ಣ ಅವರೇ. ಈ ಒಂದು ದುರಂತ ಆಲ್ರೆಡಿ ನಡೆದು ಹೋಗಿದೆ, ಬಟ್ ನಡೆದು ಹೋಗಿರೋದಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ದುಃಖ ಮಾತ್ರ ಉಳ್ಕೊಂಡಿರುವಂಥದ್ದು ಇವತ್ತು. ಆದರೆ ನಿಜಕ್ಕೂ ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ ಆಯ್ತಾ, ತಪ್ಪುಗಳು ಎಲ್ಲರಿಂದ ಕೂಡ ಆಗಿದೆ. ಈ ತಪ್ಪುಗಳನ್ನ ಎಲ್ಲರೂ ಹೊತ್ಕೊಳ್ಬೇಕಾಗಿದೆ ಇವತ್ತು. ಖಂಡಿತ ಖಂಡಿತ. ಸೊ ನೀವೇನ್ ಹೇಳ್ತೀರಾ ಈ ಒಂದು ಘಟನೆ ಬಗ್ಗೆ? ಬಹುಶಃ ನಿನ್ನೆ ಘಟನೆ ಇನ್ನು ನಡಿಬಾರ್ದು. ಹಾ, ನಡೆದದ್ದಕ್ಕೆ ಈಗ ಮೂರು ಇಲಾಖೆಯವರು ಇದ್ ಮಾಡ್ಬೇಕು, ಓಕೆ, ಕಾನೂನು ಕ್ರಮ ಕೈಗೊಳ್ಬೇಕು. ಹಾ, ಇಂಥ ಘಟನೆ ಬಹುಶಃ ಬೈಂದೂರು ವಿಭಾಗದಲ್ಲಿ ನನಗೆ ತಿಳಿದ ಮಟ್ಟಿಗೆ ಸ್ಕೂಲ್ ಬಸ್ಗಳು 3 ಇಂಥ ದುರ್ಘಟನೆ ನಡೆದಿದೆ. ಆದ್ರೆ ಇಂಥ ಘಟನೆ ನಡೀಲಿಲ್ಲ ಯಾವತ್ತು. ಓಕೆ. ಅದಕ್ಕೆ ಕಾರಣ ಏನಂತಂದ್ರೆ ಆಡಳಿತ ಮಂಡಳಿ, ಹಾ, ಮುಖ್ಯವಾಗಿ ಶಾಲಾ ಆಡಳಿತ ಮಂಡಳಿ. ಓಕೆ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿಗೆ ಡೊನೇಷನ್ ತಗೊಂಡು ಶಾಲೆ ನಡೆಸ್ತಾರೆ. ಡೊನೇಷನ್ ಜಾಸ್ತಿ ತಗೊಳ್ತಾರೆ. ಅವರು ವೆಹಿಕಲ್ ಓಡಿಸುವವರಿಗೆ, ಪ್ರಾಮಾಣಿಕರು ಮತ್ತು ನಿಷ್ಠಾವಂತ ಡ್ರೈವರಿಗೆ ಒಳ್ಳೆಯ ಸಂಬಳ ಕೊಟ್ಟರೆ ಖಂಡಿತ ಒಳ್ಳೆ ಡ್ರೈವರ್ ಸಿಗ್ತಾರೆ, ಒಳ್ಳೆಯದಾಗ್ತಾರೆ. ಈಗ ನನಗೆ ತಿಳಿದ ಮಟ್ಟಿಗೆ 1-2 ವರ್ಷದ ಹಿಂದೆ ನಮ್ಮ ಫ್ರೆಂಡ್ ಒಬ್ರು ಸ್ಕೂಲ್ ಬಸ್ಸಿಗೆ ಡ್ರೈವರ್ ಆಗಿ ಹೋಗಿದ್ರು, ಹೊಸ ಡ್ರೈವರ್. ನಾನು ಕೇಳಿದೆ, ಯಾಕೆ ನೀನು ಸ್ಕೂಲ್ ಬಸ್ಸಿಗೆ ಹೋಗಿದೆ? ಸ್ವಲ್ಪ ಸ್ಟಡಿ ಆಗ್ಲಿ ಅಂತ ಹೊಸ ಡ್ರೈವರ್. ಅಂತವ್ರನ್ನ ಯಾಕೆ ಹಾಕೊಳ್ತಾರೆ ಅವರು? ಜಾಸ್ತಿ ಸಂಬಳ ಕೊಟ್ರೆ ಒಳ್ಳೆ ಡ್ರೈವರ್ ಸಿಗ್ತಾರೆ. ಮತ್ತೆ ಬಸ್ಸಿನಲ್ಲಿ ಕೂಡ ಎಷ್ಟೊಂದು ಮಕ್ಕಳನ್ನು ತುಂಬಿಸುದು ಅದೆಲ್ಲ ತಪ್ಪಲ್ವಾ? ಈಗ ಡೊನೇಷನ್ ಚೆನ್ನಾಗೆ ತಗೊಳ್ತಾರೆ, ಬಸ್ಸಿಗೆ ಎಷ್ಟು ಮಕ್ಕಳನ್ನ ಹಾಕ್ಬೇಕು, ಇನ್ನೊಂದು ಬಸ್ ಜಾಸ್ತಿ ಹಾಕಿ. ಆಡಳಿತ ಮಂಡಳಿಯವರು ಡೊನೇಷನ್ ಬಗ್ಗೆ ಚಿಂತೆ ಮಾಡುವವರು ಬಸ್ ಅನ್ನು ಜಾಸ್ತಿ ಹಾಕಿ ಆ ರೂಟಿಗೆ ಇನ್ನೊಂದು ಬಸ್ ಬಿಡುವಂತದ್ದು. ಹೌದು, ಈಗ ಡಾನ್ ಬಾಸ್ಕೋ ಒಂದು ಒಳ್ಳೆ ಪ್ರತಿಷ್ಠಿತ ಸಂಸ್ಥೆ ಅಥವಾ ವಿದ್ಯಾಸಂಸ್ಥೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಯಾಕೆ ಸ್ಕೂಲ್ಗೆ ಸ್ಕೂಲ್ ಬಸ್ ವ್ಯವಸ್ಥೆ ಇಲ್ವಾ? ಒಂದ್ ವೇಳೆ ಇದ್ರೆ ಕೂಡ ಪೇರೆಂಟ್ಸ್ಗೆ ಕಂಪಲ್ಸರಿಯಾಗಿ ನಮ್ಮ ಬಸ್ಸಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸಿ ಅನ್ನೋಂತ ಇದನ್ನ ಆಡಳಿತ ಮಂಡಳಿ ಯಾಕೆ ಹಾಕ್ಲಿಲ್ಲ? ಅಂದ್ರೆ ಡೊನೇಷನ್ಸ್ ಎಲ್ಲ ಬೇಕಾದಷ್ಟು ತಗೊಳ್ತಾರೆ, ಪೇರೆಂಟ್ಸ್ ಕೇಪೇಬಲ್ ಇಲ್ವಾ, ಅಫೋರ್ಡಬಲ್ ಇಲ್ವಾ ಒಂದು ಸ್ಕೂಲ್ ಬಸ್ಗೆ ಹಣ ಕೊಡ್ಲಿಕ್ಕೆ? ಈಗ ಆಡಳಿತ ಮಂಡಳಿ ಯಾಕೆ ಕಂಪಲ್ಸರಿಯಾಗಿ ಹೇಳಲಿಲ್ಲ? ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಅಷ್ಟೊಂದು ಡೊನೇಷನ್ ಕೊಟ್ಟು ಶಾಲೆಗೆ ಸೇರಿಸ್ಕೊಳ್ತಾರೆ, ಸೇರಿಸ್ತಾರೆ. ಆದ್ರೆ ಅಷ್ಟೇ ಸ್ವಲ್ಪ ಶಾಲೆ ಸ್ಕೂಲ್ ಬಸ್ಸಿಗೂ ನಾವು ಎಷ್ಟು ಹಣ ಕೊಡ್ತೇವೆ, ನಿಮ್ಮಲ್ಲಿ ವ್ಯವಸ್ಥೆ ಇಲ್ಲದೆ ಇದ್ರೆ ನಿಮ್ದು ಪ್ರತಿಷ್ಠಿತ ಸಂಸ್ಥೆ, ನಿಮ್ ಶಾಲೆಗೆ ನಮ್ಮ ಮಕ್ಕಳು ಓದ್ಬೇಕು, ಸ್ಕೂಲ್ ಬಸ್ಸಿಗೆ ಕೂಡ ನಾವು ಜಾಸ್ತಿ ಕೊಡ್ತೇವೆ ಅಂತ ಹೇಳಿ ಸೇರಿಸಬಹುದಲ್ಲ? ಈಗ ಉಳಿದವರು ಯಾರು ಆ ಶಾಲೆಗೆಲ್ಲ ಸೇರಿಸೋದಿಲ್ಲ. ಈಗ ಮತ್ತೊಂದಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಈಗ ಬಸ್ ಅನ್ನು ಬಿಡುವ ವ್ಯವಸ್ಥೆ ಅಥವಾ ಗಾಡಿ ರಿಕ್ಷಾದಲ್ಲಿ ಬಿಡುವಂತ ವ್ಯವಸ್ಥೆ ಇದೆ. ಯಾಕಂದ್ರೆ ಶಾಲೆಗೆ ಮಕ್ಕಳು ಕಮ್ಮಿ ಆಗಬಾರ್ದು, ನಾವು ಗಾಡಿ ಬಿಡ್ತೇವೆ, ನೀವು ಖಾಸಗಿ ಶಾಲೆಗೆ ಸೇರಿಸಬೇಡಿ ಅಂತ ಹೇಳಿ ಸಣ್ಣ ಸಣ್ಣ ಗಾಡಿ ಬಿಡ್ತಾರೆ. ಅಲ್ಲಿ ಕೂಡ ತುಂಬಾ ಜನ ಮಕ್ಕಳನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು. ಯಾರೋ ಸ್ಕೂಲಿಗೆ ಡೊನೇಷನ್ ಮಾಡಿ ಗಾಡಿ ಕೊಡ್ತಾರೆ, ಖಂಡಿತ ಅದು ಸರ್ಕಾರಿ ಶಾಲೆಗಳಲ್ಲಿ ಕಷ್ಟ ಸಾಧ್ಯ. ಆದ್ರೂ ಕೂಡ ಅದನ್ನು ಆಡಳಿತ ಮಂಡಳಿಯವರು ಇಷ್ಟಾದ್ರೂ ಮಾತ್ರ ಹೋಗುವ, ಇಲ್ಲದಿದ್ದು ಬೇಡ, ಆ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕಲ್ಲ. ನಿಜ ನಿಜ. ಅದೇ ನೋಡಿ, ಒಂದು ಶಾಲೆಗಳಲ್ಲಿ ಒಂಥರ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಆ ಶಾಲೆಯಲ್ಲಿ ಗಾಡಿ ಬಿಟ್ಟಿದ್ದಾರೆ, ಈ ಗಾಡಿ ಇದರಲ್ಲಿ ರಿಕ್ಷಾ ಬಿಡುವ, ಇದರಲ್ಲಿ ಓಮಿನಿ ಬಿಡುವ ಅಂತ. ಈಗ ಬಡವರು ಪಾಪ ಫ್ರೀ ಆಗಿ ಗಾಡಿ ಸಿಗ್ತದೆ ಅಂತ ಮಕ್ಕಳನ್ನ ಆ ಶಾಲೆಗೆ ಸೇರಿಸ್ತಾರೆ. ಆದ್ರೆ ಆ ಶಾಲೆಯಲ್ಲಿ ಕೂಡ ಆ ಗಾಡಿಯಲ್ಲೂ ಕೂಡ ತುಂಬಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ನಡೀತದೆ. ಖಂಡಿತ ಪೊಲೀಸ್ ಇಲಾಖೆಯವರು ಮತ್ತು ಸಂಬಂಧಪಟ್ಟ RTO ಇರ್ಬೋದು ಅಥವಾ ಶಿಕ್ಷಣ ಇಲಾಖೆಯವರು ಖಂಡಿತ
ಈ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನನ್ನ ಅನಿಸಿಕೆ. ಓಕೆ, ಒಂದು ಮುಖ್ಯವಾದ ಲೋಪದೋಷ ಏನಂತ ಹೇಳಿದ್ರೆ, ಒಂದು ಮುಖ್ಯವಾಗಿ ಕಟ್ಟುನಿಟ್ಟಾಗಿ ನಮ್ಮ ಶಾಲಾ ವಾಹನದಲ್ಲಿ ಕಳಿಸ್ಕೊಡಿ ಅಂತ ಡಾನ್ ಬೋಸ್ಕೋ ಅಂತ ದೊಡ್ಡ ಸಂಸ್ಥೆ ಹೇಳಲಿಲ್ಲ. ಅದೊಂದು ಆ ಒಂದು ಸಂಸ್ಥೆಗೆ ಒಂದು ಬ್ಲಾಕ್ ಡಾಟ್, ಒಂದು ಕಪ್ ಚುಕ್ಕಿ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈಗ ಆಟೋದಲ್ಲೆಲ್ಲ ಕಳಿಸುವಂತದ್ದು. ಸೊ ಅದು ಎಷ್ಟು ಸರಿ? ಅದೇ ಆಟೋದಲ್ಲಿ ಕಳಿಸುವಾಗ ನೋಡಿ, ಈಗ ತುಂಬಾ ಮಕ್ಕಳನ್ನ ಅದ್ರಲ್ಲಿ ಹೋಗ್ತಾರೆ, ಮಕ್ಕಳ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ, ಚೀಲ ಪುಸ್ತಕ ಬ್ಯಾಗ್ಗಳೆಲ್ಲ ಒದ್ದೆ ಆಗ್ತದೆ, ಆದ್ರೂ ಮಕ್ಕಳು ಕಷ್ಟಪಟ್ಟಾಗ ಅದ್ರಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ಖಂಡಿತ ಇಲಾಖೆಯವರು ಸೂಕ್ತ ಕ್ರಮ ಕೊಡ್ಬೇಕು. ಇಲಾಖೆಯವ್ರಿಗಿಂತ ಈಗ ಶಾಲೆಯವರು ದಿನ ನೋಡುವಂತವ್ರು, ಇಲಾಖೆಯವರು ಡೈಲಿ ಅದನ್ನೇ ಗಮನ ಹರಿಸ್ಲಿಕ್ಕೆ ಕಷ್ಟ ಆಗ್ಬಹುದು. ಆದ್ರೆ ಶಾಲೆಯವರು, ಆಡಳಿತ ಮಂಡಳಿಯವರು ಡೈಲಿ ನೋಡ್ತಾರೆ, ಗೊತ್ತಿರ್ತದೆ ಇದು ಕಷ್ಟ, ಇದು ಯಾಕೆ ಈ ತರ ನಮ್ ಶಾಲೆಯಲ್ಲಿ ಈ ತರ ಆದ್ರೆ ಕಷ್ಟ ಅಂತ ಅವ್ರು ಎಣಿಸ್ಕೊಳ್ಬೇಕು. ನಿನ್ನೆ ಅಂತ ದುರ್ಘಟನೆ ಇನ್ನು ನಡಿಬಾರ್ದು. ಪಾಪ ಅವರು ಹೆತ್ತವ್ರು ಎಷ್ಟು ಕಷ್ಟ, ಎಷ್ಟು ನೋವು ಇರ್ಬಹುದು ಅವರಿಗೆ. ಖಂಡಿತ ಅಂತ ಘಟನೆ ನಡಿಬಾರ್ದು. ಖಂಡಿತವಾಗಿ. ಹೌದು. ಓಕೆ, ಧನ್ಯವಾದ ಗೋಪಾಲಕೃಷ್ಣ ಅವರೇ ನಿಮ್ಮ ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ, ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ. ಹಾಗೆ ವೀಕ್ಷಕರು ನೋಡ್ತಾ ಇದ್ರೆ ಎಲ್ಲರೂ ಹೇಳೋವಂಥದ್ದು ಏನಂತ ಹೇಳಿದ್ರೆ, ಕಾನೂನು ಪಾಲನೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಸ್ಟೇಜಲ್ಲಿ ಏನೇನನ್ನು ಅವರವರ ಜವಾಬ್ದಾರಿ ಅಥವಾ ಅವರವರ ಏನು ಕರ್ತವ್ಯಗಳನ್ನ ಅವರು ಮಾಡ್ತಾ ಹೋಗಿದ್ದೀರಿ ಅಂತ ಒಂದು ಘಟನೆ ಬಹುಶಃ ನಡೀತಾ ಇರ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಮತ್ತು ಮುಖ್ಯವಾಗಿ ಏನಂತ ಹೇಳಿದರೆ, ನಾನು ಆಗಲೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಒತ್ತಿ ಹೇಳೋವಂಥ ಪರಿಸ್ಥಿತಿ, ನಾವು ಚಾಲಕನನ್ನು ಬ್ಲೇಮ್ ಮಾಡ್ತೀವಿ, ಪೊಟ್ಟು ಮಾಡ್ತೀವಿ, ಬೆರಳು ತೋರಿಸ್ತೀವಿ, ಆದರೆ ಸಂಸ್ಥೆದು ಕೂಡ ತಪ್ಪಿದೆ, ಲೋಪದೋಷಗಳು ಪ್ರತಿಯೊಂದು ಕಡೆ ಕೂಡ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಬ್ರು ಕಾಲ್ ಇರ್ತಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ದೀರಿ? ಯಾರು? ಆನಂದೂರು ಮಂಜುನಾಥ್ ಅಂತ ಮಾತಾಡ್ತಿರೋದು. ಓಕೆ, ಆನಂದ್ ಅವರೇ ಮಾತಾಡಿ. ಈ ಒಂದು ಘಟನೆ ಬಗ್ಗೆ ತುಂಬಾ ದೊಡ್ಡ ದುರಂತ ನಡೆದು ಹೋಗಿದೆ ಒಂದು ಕುಂದಾಪುರ ತಾಲೂಕಲ್ಲಿ ಅಂತಾನೆ ಹೇಳ್ಬೋದು. ಸೊ ನೀವು ಯಾರನ್ನ ಈ ಒಂದು ಪ್ರಕರಣದಲ್ಲಿ ದೂಷಿಸಕ್ಕೆ ಇಷ್ಟಪಡ್ತೀರಿ? ಯಾವ ಹಂತದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ? ಮೇಡಮ್, ಈ ದುರಂತ ಆಗ್ಬಾರ್ದಿತ್ತು, ಆಗಿದೆ. ಅಪಘಾತಗಳು ಆಕಸ್ಮಿಕವಾಗಿ ಜರುಗ್ತದೆ. ಆದ್ರೆ ಈ ಅಪಘಾತಕ್ಕೆ ನೇರ ಹೊಣೆ ಬೈಂದೂರು ಬಿಇಒ. ಓಕೆ, ಯಾಕೆ ಗೊತ್ತಾ ಮೇಡಮ್? ಯಾಕೆ ಗೊತ್ತಾ, ಈ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಎಚ್ಚೆತ್ತುಕೊಂಡಿದ್ರೆ ಈಗ ಆಗ್ತಾ ಇರ್ಲಿಲ್ಲ. ನಾನು ಸಾಮಾನ್ಯವಾಗಿ ನೋಡ್ತೇನೆ, ಎಲ್ಲ ಶಾಲೆಗಳಿಗೆ, ನಾನು ಶಾಲಾ ಕಾಲೇಜುಗಳಿಗೆ ಹೋಗ್ತೇನೆ. ನಾನು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುವುದರಿಂದ ನಾನು ಅದನ್ನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ ಕೆಲವು ಶಾಲೆಗಳಲ್ಲಿ. ನಿನ್ನೆ ನಡೆದ ಘಟನೆ, ಒಂದು ಚಿಕ್ಕ ಒಮಿನಿಯಲ್ಲಿ 20ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನ ಹಾಕೊಂಡು ಬಂದಿದ್ದು ತಪ್ಪು. ಹೌದು. ಆರ್ಟಿಒಗಳು, ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವುಗಳನ್ನ ಕಣ್ಣಾರೆ ಕಂಡಿರ್ತದೆ. ಈ ದುರಂತಕ್ಕೆ ನೇರ ಹೊಣೆ ಬೈಂದೂರಿನ ಎಜುಕೇಶನ್ ಆಫೀಸರ್ ಆಗಿರುತ್ತೆ. ಓಕೆ, ಯಾವ ರೀತಿ ಅಂತ ಹೇಳಿ ನೀವು ಹೇಳ್ತೀರಾ? ಮೇಡಮ್, ಯಾಕೆ ಗೊತ್ತಾ, ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಡಿಒಗಳು ಪ್ರತಿ ಶಾಲೆಗಳಿಗೆ ವಿಸಿಟ್ ಮಾಡಬೇಕು, ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಶಾಲೆಗಳಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಹಾಕೊಂಡಿಲ್ಲ. ಹೌ ಟು ಟೀಚಿಂಗ್, ವಾಟ್ ಟು ಟೀಚಿಂಗ್ ಆ ಟೀಚರ್ಸ್ ಗೊತ್ತಿಲ್ಲ. ಅವ್ರು ಒಟ್ಟು ಏನಕ್ಕೆ ಹಾಕೊಂಡಿದ್ದಾರೆ ಅಂದ್ರೆ, ಮ್ಯಾನೇಜ್ಮೆಂಟ್ ಅವರಿಗೆ ಕಡಿಮೆ ಸಂಬಳಕ್ಕೆ ದುಡಿಯೋಕೆ ಟೀಚರ್ ಬೇಕು, ಮ್ಯಾನೇಜ್ಮೆಂಟ್ ಅವರು ಹಣ ಮಾಡಬೇಕು. ಈ ಶಿಕ್ಷಣ ವ್ಯಾಪಾರೀಕರಣದಿಂದ ಇವತ್ತು ಶಿಕ್ಷಣ ಅಡ್ಡದಾರಿ ಹಿಡಿತಾ ಇದೆ. ಇವತ್ತು ಆರ್ಟಿಒಗಳು, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಇವತ್ತು ಎಚ್ಚೆತ್ತುಕೊಳ್ಳದೆ ಇದ್ರೆ ಇಂತ ಅನೇಕ ದುರಂತಗಳು ಸಂಭವಿಸ್ತಾನೆ ಇರ್ತದೆ. ಸೊ ಇದು ಅವರ ಕೈಯಲ್ಲಿ ಕೂಡ ಇತ್ತು, ಡಿಒ ಕೈಯಲ್ಲಿ ಕೂಡ ಇತ್ತು ಇದನ್ನು ತಪ್ಪಿಸ್ಲಿಕ್ಕೆ ಅಂತ ಹೇಳ್ತಿದ್ದೀರಾ? ಇವತ್ತು ಡಿಒಗಳು ಎಲ್ಲ ಶಾಲೆಗಳಿಗೆ ವಿಸಿಟ್ ಮಾಡಿ ಆ ಶಾಲೆ ಸ್ಟ್ರೆಂತ್ ಎಷ್ಟು, ಯಾವ ವೆಹಿಕಲ್ ಎಷ್ಟಿದೆ, ಆ ವೆಹಿಕಲ್ ಎಷ್ಟೆಷ್ಟು ಸ್ಟೂಡೆಂಟ್ ಹೋಗ್ತಾರೆ ಅನ್ನೋದನ್ನ ಗಮನಿಸಬೇಕಾಗ್ತದೆ, ಅಬ್ಸರ್ವ್ ಮಾಡ್ಬೇಕಾಗ್ತದೆ, ಮೇಲ್ವಿಚಾರಣೆ ಮಾಡ್ಬೇಕಾಗ್ತದೆ, ಮಾಡೋದಿಲ್ಲ. ನಿಜವಾಗಿ ಏನಂತ ಹೇಳಿದ್ರೆ, ಒಂದು ಘಟನೆ ನಡೆದಾಗ ಎಷ್ಟೊಂದು ವಿಚಾರಗಳು ಬೆಳಕಿಗೆ ಬರ್ತವೆ ಅಂತ ಹೇಳಿದ್ರೆ, ಯಾರ್ಯಾರು ಜವಾಬ್ದಾರಿನ ಮರೆತು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ, ಖಂಡಿತವಾಗಿ ಕೂಡ ಅವರೆಲ್ಲ ಇದರ ಬಗ್ಗೆ ಏನು ಸಾಕಷ್ಟು ಚಿಂತೆ ನಡೆಸಬೇಕು ಅಂತಾನೆ ಹೇಳ್ಬೋದಲ್ವಾ? ಖಂಡಿತ ಮೇಡಮ್, ಖಂಡಿತ. ಈಗ ನಿಮಗೊಂದು ಇನ್ನೊಂದು ದುರಂತಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಬ್ರಹ್ಮಾವರ ಇದೆಯಲ್ಲ ಮೇಡಮ್, ಬ್ರಹ್ಮಾವರ ಇಡೀ ಕರ್ನಾಟಕದಲ್ಲಿ NH ಅಲ್ಲಿ ಬಸ್ಗಳನ್ನ ಟರ್ನ್ ಮಾಡ್ತಾ ಇರೋದು ಬ್ರಹ್ಮಾವರದಲ್ಲಿ ಮಾತ್ರ. ರಾಜಕೀಯ ಹಿತಾಸಕ್ತಿಗಳು ಇಡೀ ಬ್ರಹ್ಮಾವರನ ನುಂಗಿ ಹಾಕಿದವೆ. ನೋಡಿ, ಬ್ರಹ್ಮಾವರದ ಆ NH ಅಲ್ಲಿ ಇನ್ನೊಂದು ದುರಂತಕ್ಕೆ ಆ ರಸ್ತೆ ಕಾದು ಕುಳಿತಿದೆ. ನಾವು ಇವತ್ತು ಸ್ಪಂದನ ವಾಹಿನಿ ಈ ಸ್ಥಳೀಯ ವಾಹಿನಿ ಆಗಿರೋದ್ರಿಂದ ಒಂದು ಜನಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನನ್ನ ಕೊನೆಯ ಮಾತು. ಮತ್ತೆ ಆ 8 ಜನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಒಂದು ಅಶ್ರುತರ್ಪಣ ನನ್ನಿಂದ ಆಗತ್ತೆ ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಆಗಿದೆ, ಘಟನೆ ಆಗಿದೆ.
ಓಕೆ, ಧನ್ಯವಾದ ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ. ತುಂಬ ಸೊಗಸಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಓಕೆ ವೀಕ್ಷಕರು, ನೋಡಿದ್ರಲ್ವಾ ಏನು ಗೊತ್ತಾ, ಒಂದು ಘಟನೆ ನಡೆದಾಗ ಸೊ ನಾವು ಅಬೌಟ್ ಮಾಡಿ ತೋರಿಸ್ತೀವಿ, ಫಿಂಗರ್ ಔಟ್ ಮಾಡ್ತೀವಿ, ಇದೇ ವ್ಯಕ್ತಿ ತಪ್ಪು, ಇದೇ ಇಲಾಖೆ ತಪ್ಪು ಅಂತಂದ್ಬಿಟ್ಟು. ಆದರೆ ಎಷ್ಟೋ ಜನ ಇಲಾಖೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕಣ್ಮುಚ್ಚಿ ಅವರು ಜವಾಬ್ದಾರಿನ ಮರೆತು ಕೂತಿರ್ತಾರೆ. ಇವರು DO ಬಗ್ಗೆ ಹೇಳಿದರು, ಸ್ಕೂಲ್ಗಳಿಗೆ ವಿಸಿಟ್ ಮಾಡಬೇಕಿತ್ತು, ಸ್ಕೂಲ್ ಸ್ಟ್ರೆಂತ್ ಏನು, ಆಮೇಲೆ ಅದರದ್ದು ಏನೋ ಅಲ್ಲಿ ಏನು ಒಳ್ಳೆ ಅಂಶಗಳಿದೆ, ಏನೇನು ಕೆಟ್ಟ ಅಂಶಗಳಿದೆ, ಇದರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಬೇಕಿತ್ತು. ಆದರೆ ಅವರು ಜವಾಬ್ದಾರಿನ ಮರೆತು ಕೂತ್ಕೊಂಡಿದ್ದಾರೆ DO ಅಂತೇಳಿ ಇವರು ಬ್ಲೇಮ್ ಮಾಡ್ತಿದ್ದಾರೆ. ಹಾಗೆ ಇಲಾಖೆಗಳಲ್ಲಿ ಈ ರೀತಿ ಎಲ್ಲ ನಡೀಬಹುದು. ಹಾಗಾಗಿ ಪ್ರತಿಯೊಬ್ಬರು ಕಾರಣ ಈ ಒಂದು ಘಟನೆಗೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಲೋ 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 ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ನಾನು ನಾಗೇಶ್ ಅಂತ ಅಂಪರಿಂದ. ನಾಗೇಶ್ ಹೇಳಿ, ಈಗ ಎಷ್ಟು ಸರಿ, ಯಾರು ಇದಕ್ಕೆ ಜವಾಬ್ದಾರಿ, ಯಾವ ಇಲಾಖೆಗಳು ಅಂತ ಹೇಳಿದ್ರೆ ಜವಾಬ್ದಾರಿ ಮಾಡೋದಷ್ಟೇ ಅಲ್ಲ, ಸೊ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಸೊ ಈಗಾದ್ರೂ ಈ ಒಂದು ಘಟನೆ ನೋಡಿದ ನಂತರ ಆದ್ರೂ ಕೂಡ ಯಾರ್ಯಾರು ಎಚ್ಚೆತ್ಕೊಳ್ಬೇಕು ಪ್ರಮುಖವಾಗಿ? ಇದರಲ್ಲಿ ಮೊದಲಾಗಿ ಮೇಡಮ್, ಈಗ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಇತ್ತು, ಅವ್ರು ಮೊದಲಾಗಿ ಇದ್ದೋಳು, ಅವರೊಂದು ಈಗ ಅವರ ಇಷ್ಟು ಮಕ್ಕಳು ದಿನ ಬರ್ತಾ ಇರುವಾಗ ಅವರು ಸ್ವಲ್ಪ ಆದ್ರೂ ಅವ್ರ ಬಗ್ಗೆ ಕಾಳಜಿ ವಹಿಸ್ಕೋಬೇಕಾ ಬೇಡವಾ? ಖಂಡಿತವಾಗಿ ಇಮಿಡಿಯೇಟ್ಲಿ ಇವಾಗ ಎಲ್ಲರ ಒಂದು ಸಂಸ್ಥೆಯವರು ಮೊದಲಾಗಿ, ಸೆಕೆಂಡ್ ಆಗಿ ಪೊಲೀಸ್, ಎಲ್ಲಾ ಅದು ಇವನಿಗೆ ಡಾನ್ ಬಾಸ್ಕೋನಿಗೆ ಅಲ್ಲ, ಎಲ್ಲಾ ಪ್ರತಿಯೊಂದು ಸ್ಕೂಲಲ್ಲಿ ಮಕ್ಕಳನ್ನ ಶಾಲೆ ಬಿಡು ಟೈಮ್ ನೋಡಿದ್ರೆ ಒಂದ್ ಒಳ್ಳೆ ಸರ್ಗುದಾಗಾಟಿ ಒಂದು ಆ ತರ ಸಾಗಣೆ ಮಾಡ್ತಾರೆ. ಈಗ ಎಲ್ಲ ಕಡೆ ಡೊನೇಷನ್ ತಗೊಂತಾರೆ, ಅವ್ರಿಗೆ ಒಂದು ಶಿಸ್ತಿನೊಂದು ನೀಟಾಗಿ ಯಾವತ್ತೂ ಒಂದು ಬೆಲೆ ಇಲ್ಲ ಮಕ್ಕಳ ಪ್ರಾಣಕ್ಕಾಗಿ. ಹೌದು, ಪೊಲೀಸ್ ಪ್ರತಿದಿನ ಅವ್ರಿಗೆ ಕಣ್ಣಿದ್ರೆ ಎಷ್ಟೆಲ್ಲ ಹೋಗ್ತಾ ಇರ್ತದೆ. ಪೊಲೀಸ್ನವರಾದ್ರೂ ಅವ್ರು ಒಂದು ಕಂಡೀಷನ್ ಆಗಿ ಅವ್ರಿಗೆ ಡ್ರೈವಿಂಗ್ ಮಾಡೋ ಅವ್ರ ಲೈಸೆನ್ಸ್ ಏನಾದ್ರು ನೋಡ್ಬೇಕು. ಅವ ಒಂದ್ ಕಡೆ ಸ್ಟ್ರಿಕ್ಟ್ ಮಾಡಿದ್ರೆ ಪ್ರತಿಯೊಂದು ಸುಧಾರಣೆ ಬರ್ತದೆ. ಇವಾಗ ನೋಡ್ತಾರೆ, ಟಿವಿಯಲ್ಲಿ ನೋಡ್ತಾರೆ, ಮಾಧ್ಯಮದಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾರೆ, ಮತ್ ಮಾಡೋದು ನಾಳೆಯಿಂದ ಸುನೋನ ಅದೇ ರಿಪೀಟ್ ಆಗಿ ಹೋಗ್ತದೆ. ಅದಕ್ಕಾಗಿ ಫಸ್ಟ್ ಆಫ್ ಅದನ್ನ ಮೊದಲು ಶಾಲೆ ಹೇಳೋದಾದ್ರೆ ಶಾಲೆ ಮ್ಯಾನೇಜ್ಮೆಂಟ್ ಇಂದ ಕಾರಣ ಇದೆ. ಶಾಲೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀರಾ, ಬಟ್ ಪೋಷಕರು ಅಷ್ಟೇ ಜವಾಬ್ದಾರಿ ಅಲ್ವಾ? ಎಷ್ಟೋ ಜನ ಪೇರೆಂಟ್ಸ್, ಈಗ ಲಾಸ್ಟ್ ಕಾಲರ್ ನಮ್ಗೆ ಹೇಳಿದ ಪ್ರಕಾರ ಕೇಳಿ ಹೇಳ್ತಾರೆ, ನಮ್ಮಲ್ಲಿ ಮಕ್ಕಳು ಬರುವಾಗ 2-3 ಮಕ್ಕಳು ಇರ್ತಾರೆ. ಹಾಗಾಗಿ ಲಾಸ್ಟ್ ಮಕ್ಕಳು ಪಿಕಪ್ ಆಗುತ್ತೆ ಗೊತ್ತಾಗ ಶಾಲೆಯಲ್ಲಿ ಶಾಲೆಯವ್ರು ನೋಡ್ತಾರಲ್ಲ, ಹಾಗಾದ್ರೆ ಎಷ್ಟು ಮಕ್ಕಳು ಬರ್ತಾರೆ ಒಂದು ವ್ಯಾನ್ ಅಲ್ಲಿ, ಒಂದು ಕ್ಯಾಬ್ ಅಲ್ಲಿ ಅಥವಾ ಬಸ್ ಅಲ್ಲಿ ಅಂತ. ನಿಜ, ಎಸ್. ಸೊ ಹಾಗಾಗಿ ಈಗ ರೋಡ್ ಅಲ್ಲಿ ಹೋಗೋ ಪ್ರತಿಯೊಂದು ಟ್ರಾಫಿಕ್ ಪೊಲೀಸ್ ನೋಡ್ತಾರೆ. ಇವಾಗ ಒಂದು ರಿಕ್ಷಾದಲ್ಲಾದ್ರೂ ಅಷ್ಟೇ, ಒಂದು ರಿಕ್ಷಾ ಕೆಪಾಸಿಟಿ 4-5 ಜನ ಕೂತ್ಕೊಳ್ಳೋದು ಮಕ್ಕಳಾದ್ರೆ, ಒಂದೊಂದು ರಿಕ್ಷಾದಲ್ಲಿ 10-15 ಜನ ಕೂತ್ಕೊಂಡು ಹೋಗ್ತಾರೆ. ಆವಾಗ ಅಚಾನಕ್ ಆಗುತ್ತೆ ಅಲ್ಲ, ಆವಾಗ ಇದನ್ನ ಮೇನ್ ಆಗಿ ಒಂದು ಟ್ರಾಫಿಕ್ ಕಂಟ್ರೋಲ್ ಅವರು ಮತ್ತೊಂದು ಶಾಲೆ ಆಡಳಿತ ಮಂಡಳಿ ಇದರ ಬಗ್ಗೆ ನಾವು ಹೇಳೋದಾದ್ರೆ ಅವ್ರದ್ದು ಖಂಡಿತವಾಗಿ ಕೂಡ ಇಲಾಖೆಗಳು ಕೂಡ ಮತ್ತೆ ಶಾಲಾ ಆಡಳಿತ ಮಂಡಳಿ ಇದರ ಬಗ್ಗೆ ಏನು ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳ್ತಿದ್ದೀರಾ. ತುಂಬಾ ಧನ್ಯವಾದ ನಿಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದಕ್ಕಾಗಿ. ಓಕೆ, ವೀಕ್ಷಕರು ನೋಡ್ತಿದ್ರಲ್ಲ, ಒಬ್ಬಿಬ್ರಲ್ಲ, RTO ಅವರು ಇರ್ಬೋದು, ಮತ್ತು RTO ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಇನ್ನಷ್ಟು ವಿಚಾರಗಳನ್ನ ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದೆ ಒಂದು ಬ್ರೇಕ್ನ ನಂತರ. ಓಕೆ ಫ್ರೆಂಡ್ಸ್, ಮತ್ತೆ ಸ್ವಾಗತ ಡಾನ್ ಬಾಸ್ಕೋ ಟ್ರಾಜಿಡಿ ವಿಶೇಷ ಕಾರ್ಯಕ್ರಮಕ್ಕೆ. ಎಸ್, ಡಾನ್ ಬಾಸ್ಕೋ ಶಾಲಾ ಮಕ್ಕಳ ದುರಂತ ಏನು ಘಟನೆ ನಡೆದು ಆಗೋಗಿದೆ. ಆದರೆ ಈಗ ಜಸ್ಟ್ ವಿಶ್ಲೇಷಣೆ ಮಾಡೋದ್ರಲ್ಲಿ ಇನ್ನಾದರೂ ಇಲಾಖೆಗಳು, ಆಡಳಿತ ಮಂಡಳಿ ಇರ್ಬೋದು, ಪೋಷಕರು ಇರ್ಬೋದು, ಮಕ್ಕಳನ್ನ ಹೆತ್ತವ್ರು ಇರ್ಬೋದು, ಸ್ವಲ್ಪ ಆದರೂ ಚಿಂತನೆ ಮಾಡ್ತಾರಾ ಅನ್ನುವಂಥದ್ದೇ ನಮ್ಮ ಒಂದು ಕಳ್ಕಳಿ ಅಂತ ಹೇಳ್ತೀನಿ, ಒಂದು ಕಾರ್ಯಕ್ರಮದ ಆಶಯ ಅಂತ ಕೂಡ ಹೇಳ್ತಿದ್ದೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ರಿ? ನಾನು ಲತಾ ಅಂತ ಕುಂದಾಪುರದಿಂದ. ಓಕೆ ಲತಾ ಮೇಡಮ್, ಹೇಳಿ. ಇವಾಗ ಈ ಒಂದು ಘಟನೆ ನಡೆದು ಹೋಗಿದೆ, ವಿಧಿವೈಪರೀತ್ಯ ಅಂತಾನೆ ಹೇಳ್ಬೋದು. ಸೊ ಇವತ್ತು ಏನಂತ ಹೇಳಿದ್ರೆ ನಾವು ಏನು ಮಾತಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾರ್ಯಾರು ಇದಕ್ಕೆ ಎಷ್ಟೆಷ್ಟು ಕಾರಣರು, ಎಷ್ಟೆಷ್ಟು ಬಾಧ್ಯರು ಅನ್ನೋಂಥದ್ದು. ಮುಖ್ಯವಾಗಿ ಈಗ ಆಡಳಿತ ಮಂಡಳಿ ಇರ್ಬೋದು, ಏನಂತ ಹೇಳಿದ್ರೆ ಡಾನ್ ಬಾಸ್ಕೋ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ. ಸೊ ಅದಕ್ಕೊಂದು ಕಪ್ಪು ಚುಕ್ಕಿ ಆಯ್ತು ಈ ಒಂದು ಘಟನೆ. ಸೊ ಈ ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಈಗ ಈ ಘಟನೆ ನಡೀತು ಅಂದ್ರೆ, ಈಗ ಡ್ರೈವರ್ ಗಾಡಿ ತಗೊಂಡು ಟರ್ನ್ ಆಗುವಾಗ ಮುಂದಿನಿಂದ ಬಸ್ ಬಂತು. ಬಸ್ಸಿನವರಿಗೂ ಕಾಣ್ತದೆ ಅಂದ್ರೆ ಆ ಗಾಡಿ ಟರ್ನ್ ಆಗ್ತದೆ ಅಂತ. ಅವ್ರು ಎಷ್ಟು ಸ್ಪೀಡ್ ಇದ್ರು ಅದೊಂದ್ಸಲ ಅವರು ಬ್ರೇಕ್ ಹಾಕಿ ಒಂದು ಸ್ವಲ್ಪ ಸ್ಲೋ ಮಾಡ್ಬೋದಿತ್ತು. ಈಗ ಗಾಡಿಯಲ್ಲಿ ಈಗ 18-19 ಜನ ಇದ್ದಂತ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಆದ್ರೂ ಬಸ್ಸಿನವ್ರಿಗೆ ಗೊತ್ತಿರುವುದಿಲ್ಲ ಅವ್ರು ಎಷ್ಟು ಜನ ಇದ್ದಾರೆ ಏನಂತ. ಬಸ್ಸಿನವ್ರು ನೋಡಿ ಒಂದು ಬ್ರೇಕ್ ಹಾಕಿದ್ರೆ ಅವರು ಅದನ್ನ ಒಂದು ಸ್ಲೋ ಮಾಡಿ ಒಂದು ಬ್ರೇಕ್ ಹಾಕಿದ್ರೆ ನಿಲ್ಸಿತ್ತೇನೋ ಅಂತ ನಮ್ಮ ಒಂದು
ಅನಿಸಿಕೆ. ಖಂಡಿತವಾಗಿ ಕೂಡ ಡ್ರೈವರ್. ನಾನು ಒಂದು ಡ್ರೈವರ್, ನಾನು ಗಾಡಿ ಬಿಡ್ತೇನೆ. ಓಕೆ. ಟೂ ವೀಲರ್. ನೀವು ರೋಡಲ್ಲಿ ಹೋಗುವಾಗ ಯಾವ ರೀತಿ ನೀವು ಕಾನೂನು ಏನು ಪಾಲನೆ ಮಾಡ್ತೀರಾ? ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಡ್ರೈವರ್ಸ್ ಟ್ರಾಫಿಕ್ ಸ್ಕಿಪ್ ಮಾಡಿ ಒಳಗೆ ಟೂ ವೀಲರ್ ಬಿಡುದು. ಓಕೆ. ಹಾ, 60 ಇಂದ 70 ಒಳಗೆ ಇದು 4 ವೀಲರ್. ಆದ್ರೆ ಅದೇ ಎಷ್ಟೋ ಜನ ಡ್ರೈವರ್ಸ್ ಇದನ್ನ ಫಾಲೋ ಮಾಡ್ತಾರೆ ನೀವು ಹೇಳಿ ಅಂತ ಹೇಳಿದ್ರೆ ಸ್ಪೀಡ್ ಆಗಿ ಹೋಗೋದು. ಈಗ ಏನ್ ಗೊತ್ತಾ, ಬಸ್ಸಿನವರು ನನಗೆ ತುಂಬಾ ಸಲ ಬಸ್ಸಿನವರು ಅಡ್ಡ ಬಂದಿದ್ದಾರೆ. ಓಕೆ. ಬಸ್ಸಿನವರು ಅಡ್ಡ ಬಂದು ನಮ್ಗೆ ಬೈತಾರೆ ಅವರು. ಈಗ ಬಸ್ಸಿನವರು ಅಡ್ಡ ಬಂದು ಏನ್ ಹೇಳ್ತಾರೆ ಗೊತ್ತಾ, ಏನು ನಿಮ್ಗೆ ಕಣ್ಣು ಕಾಣೋದಿಲ್ಲ, ನೀವೇ ಅಡ್ಡ ಬಂದದಂತ ಹೇಳ್ತಾರೆ. ಅವರು ವೋಲ್ಟೇಜ್ ಅವ್ರಿಗೆ ಏನ್ ಗೊತ್ತಾ, ಜನ ಹತ್ತಿಸ್ಕೊಳ್ಬೇಕು. ನಿಜ. ಎಸ್. ಅವರಿಗೆ ಮತ್ತೆ ನೋಡಿ, ನಮ್ಮ ಸ್ಟಾಪ್ ಹೋಗುವಾಗ ನಾನೀಗ ಕುಂದಾಪುರದಿಂದ ಉಡುಪಿಗೆ ಹೋಗುವಾಗ ಅವರು ನಮಗೆ ಇಲ್ಲಿ ಎಲ್ಲಿ ನಿಲ್ಸಿದ್ರು ಹತ್ತಿಸ್ಕೊಳ್ತಾರೆ. ಅದೇ ವಾಪಸ್ ಬರುವಾಗ ನಮ್ಗೆ ನಿಲ್ಸಿ ಅಂತ ಹೇಳಿ ನಿಲ್ಸುದಿಲ್ಲ, ನಮ್ಗೆ ಎಲ್ಲೆಲ್ಲೇ ಸ್ಟಾಪ್ ಅಲ್ಲಿ ಒಂದು ಬಿಡ್ತಾರೆ. ಆ ಟೈಪ್ ಮಾಡ್ತಾರೆ. ಈಗ ಹೌದು, ಸ್ಕೂಲಿನ ಬಸ್ ಇದು, ಈಗ ಅವ್ರು ಓವರ್ಲೋಡ್ ಇದ್ದಿರ್ಬೋದು, ಆದ್ರೆ ಬಸ್ಸಿನವ್ರು ಒಂದು ಬ್ರೇಕ್ ಹಾಕಿದ್ರೆ ಘಟನೆ ಸ್ವಲ್ಪ ಸ್ಲೋ ಆಗಿ ಜಸ್ಟ್ ತಾಗ್ತಿತ್ತು ಏನೋ, ಆ ಟೈಪ್ ಇರ್ಬೋದು. ಓಕೆ. ಖಂಡಿತವಾಗಿ ಕೂಡ ಏನಂತ ಹೇಳಿದ್ರೆ ಇವಾಗ ಚಾಲಕರಲ್ಲಿ ಕೂಡ ಏನು ಬ್ಲೈಂಡ್ ಆಗಿ ಅಂತ ಹೇಳಿದ್ರೆ ಕಾನೂನು ಫಾಲೋ ಯಾರು ಕೂಡ ಮಾಡೋದಿಲ್ಲ, ಏನು ಪಾಲನೆ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಒಮ್ನಿ ಕಾರ್ ಡ್ರೈವರ್ ಮಿಸ್ಟೇಕ್ ಅಷ್ಟೇ ಅಂತ ಹೇಳ್ತಿಲ್ಲ, ಎಲ್ಲ ಕೂಡ ಬಸ್ ಡ್ರೈವರ್ದು ಕೂಡ ಅಲ್ಲಿ ಮಿಸ್ಟೇಕ್ ಇರೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಅದನ್ನು ಟರ್ನ್ ಕ್ರಾಸಲ್ಲಿ ಅದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಟರ್ನ್ ಆಗುವಾಗ ಯಾವ ಸ್ಪೀಡಲ್ಲಿ ಹೋಗಬೇಕು, ಯಾವ ರೀತಿ ಡ್ರೈವ್ ಮಾಡಬೇಕು, ಆಮೇಲೆ ಎಷ್ಟು ಲಿಮಿಟ್. ನಮ್ಗೀಗ ಪೇಪರ್ ಓದಿ ಗೊತ್ತಾಯ್ತು, ಅದ್ರಲ್ಲಿ 15 ಜನ ಇದ್ರಂತ. ಯಾವತ್ತು ಒಂದು ಕಾರಿಗೆ, ನನ್ನ ಕಾರಿಗೆ ಆಲ್ಟೋ ಕಾರ್, ಅದ್ರಲ್ಲಿ 5 ಜನ ಕೂತ್ಕೊಳ್ಳಿಕ್ಕೆ, ಅದ್ರಲ್ಲಿ 10 ಜನ ಹಾಕಿದ್ರೆ ಪಿಕಪ್ ಇಲ್ಲ. ಈಗ ಇದು ಮುಂದಿನ ಕಾರಿಗೆ 6 ಜನ ಕೂತ್ಕೊಳ್ಳಿಕ್ಕೆ, ಅವರು 18 ಜನ ಹಾಕ್ಲಿಕ್ಕೆ ರೈಟ್ ಇಲ್ಲ, ಅಂದ್ರೆ ಪಿಕಪ್ ಸಿಗುದಿಲ್ಲ. ಖಂಡಿತವಾಗಿ. ಅದೀಗ ಏನ್ ಗೊತ್ತಾ, ಪೆಟ್ರೋಲ್ ಗಾಡಿನ ಗ್ಯಾಸ್ ಗಾಡಿನ ಎಂತ ಅಂತ ಗೊತ್ತಿಲ್ಲ ನಮ್ಗೆ. ಗ್ಯಾಸ್ ಆದ್ರೆ ಪಿಕಪ್ಪೇ ಬರುದಿಲ್ಲ, ಆ ಟೈಪ್ ಅಲ್ಲಿ ಇರ್ತದೆ. ಓಕೆ. ಖಂಡಿತವಾಗಿ ಕೂಡ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಏನಿಲ್ಲ, ಈಗ ನೋಡಿ ನಮ್ಮ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಗೊತ್ತಾ, ಇವಾಗ 4 ದಿನದಿಂದ ಮುಂಚೆಯಿಂದ ಎಲ್ಲ ಸ್ಕೂಲ್ ಬಸ್ಸಿಗೆ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಅವರು ಕಂಟಿನ್ಯೂ ಮಾಡ್ಬೇಕು. ಓಕೆ. ಮತ್ತೆ ಯಾರು ನೋಡಿ ಸ್ಪೀಡ್ ಹೋಗ್ತಾರೆ ಅವರಿಗೆ ಅವರು ಫೈನ್ ಹಾಕ್ಬೇಕು, ಪನಿಷ್ಮೆಂಟ್ ಕೊಡ್ಬೇಕು, ಒಂದೇ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು. ಖಂಡಿತವಾಗಿ ಕೂಡ ಬಸ್ಸಿನವರಾಗ್ಲಿ, 2 ವೀಲರ್ ಆಗ್ಲಿ, 4 ವೀಲರ್ ಆಗ್ಲಿ, ಯಾರೇ ಆಗ್ಲಿ. ಮತ್ತೆ ಅವರಿಗೆ ನೋಡಿ ಮೊದಲು ತುಂಬಾ ಇದೇ ತರ ಆಕ್ಸಿಡೆಂಟ್ ಮೊದಲು ತುಂಬಾ ಆಗಿತ್ತು. ಇವತ್ತು ನೋಡಿ ಹುಬ್ಬಳ್ಳಿಯಲ್ಲಿ ಆಗಿದೆ ಅಂತ ಈಗ ವಾಟ್ಸ್ಆಪ್ ಅಲ್ಲಿ ಬರ್ತಾ ಉಂಟು. ಅದು ಫೇಕ್. ಏನಂತ ಹೇಳಿದ್ರೆ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಈ ತರದ್ದು ಘಟನೆಗಳಾದಾಗ ಆ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥದ್ದು ಇದೆಲ್ಲ ಏನ್ ಗೊತ್ತಾ, ಅದಕ್ಕೆ ಪೂರಕವಾಗಿ ಬೇರೆ ಸುಳ್ಳು ಮೆಸೇಜ್ಗಳು, ವದಂತಿಗಳನ್ನ ಹಬ್ಬಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಡೀತಾ ಇದೆ. ಈ ಘಟನೆ ನಿನ್ನೆ ಹಾಗೆ ಹೇಳಿದ್ರು, ಅದ್ರ ಬಗ್ಗೆ ಎಲ್ಲ ತುಂಬಾ ಹೇಳಿದ್ರು, ಆಗಲ್ಲ. ಈಗ ನಾನು ಹೇಳುದು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಅಥವಾ ಯಾರೇ ಆಗ್ಲಿ, ಈಗ ನಮ್ಮ ಸ್ಕೂಲಿನವರು ಆಗ್ಲಿ, ಎಲ್ಲರೂ ಅದ್ರ ಬಗ್ಗೆ ಇದು ಮಾಡಿ ಒಂದು ಕರೆಕ್ಟ್ ಆಗಿ ಇದು ಮಾಡ್ಬೇಕು. ಓಕೆ. ಧನ್ಯವಾದ ಮೇಡಮ್, ನಿಮ್ಮ ಮಾಹಿತಿ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಎಸ್, ಗೀತಾ ಮೇಡಮ್ ಹೇಳಿದ್ರು ಏನಂತ ಹೇಳಿದ್ರೆ ಹುಬ್ಬಳ್ಳಿ ಅಪಘಾತ ಬಗ್ಗೆ ಕೂಡ ವಾಟ್ಸಪ್ ಅಲ್ಲಿ ಸಾಕಷ್ಟು ಸಂದೇಶ ಹೋಗ್ತಾ ಇದೆ ಅಂತಂದ್ಬಿಟ್ಟು. ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಂದರ್ಭಗಳಲ್ಲಿ ಇಂಥ ದುಃಖಕರವಾದ ವಾತಾವರಣ ಇರುವಾಗಲೇ ಕೆಲವೊಂದು ವಿಕೃತ ಮನಸ್ಸಿನವ್ರು ಅಂತಾನೆ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ವದಂತಿಗಳನ್ನ ಹಬ್ಬಿಸುವಂಥದ್ದು, ಸುಳ್ಳು ಮೆಸೇಜ್ಗಳನ್ನ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಜವಾಬ್ದಾರಿಯುತ ನಾಗರಿಕರು ಈ ಥರದನ್ನ ಯಾವುದು ಮಾಡಬಾರ್ದು ಅಥವಾ ಮಾಡೋದಿಲ್ಲ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಕೆಲವೊಂದು ನಂಬರ್ಸ್ಗಳನ್ನ ಕೊಟ್ಟಿರ್ತಾರೆ, ಸಹಾಯಕ್ಕೆ ಏನೋ ಇವರಿಗೆ ಸಹಾಯ ಬೇಕಾಗಿದೆ ದಯವಿಟ್ಟು ಕರೆ ಮಾಡಿ ಅಂತಂದ್ಬಿಟ್ಟು. ಬಟ್ ಫೇಕ್ ನಂಬರ್ಸ್ ಆಗಿರುತ್ತೆ. ಆದ್ರಿಂದ ಸೋಷಿಯಲ್ ನೆಟ್ವರ್ಕ್ ಉಪಯೋಗ ಮಾಡುವಾಗ ಕೂಡ ತುಂಬ ಜವಾಬ್ದಾರಿಯುತವಾಗಿ ನಾವು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದ ಅಂಶ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ಕಾರ. ಹೇಳಿ ಸರ್, ತಾವ್ಯಾರು? ನಾವು ಬ್ರಹ್ಮವರದಿಂದ ರಮೇಶ್ ಅಂತ. ಓಕೆ ರಮೇಶ್ ಅವರೇ ಮಾತಾಡಿ. ಮುಖ್ಯವಾಗಿ ಏನು ಈ ಒಂದು ಶಾಲಾ ಮಕ್ಕಳ ದುರಂತ ನಡೆದಿರೋ ಅಂಥದ್ದು, ಇದ್ರ ಬಗ್ಗೆ ಯಾರ್ಯಾರು ಎಷ್ಟೆಷ್ಟು ಹೊಣೆ ಅಂತ ನೋಡಿ ಸರ್ ಮೇಡಮ್, ಈಗ ಶಾಲೆ ಮಕ್ಕಳ ವಾಹನ, ಶಾಲೆಯವರ ಗಾಡಿಯಲ್ಲಿ ಇವತ್ತು ಪೊಲೀಸ್ ಎಲ್ಲ ಚೆಕಪ್ ಮಾಡಿದ್ದಾರೆ. ಇವತ್ತು ಒಂದು ದಿವಸ ಅದು ಮಾಡಿ ಅವರು ಸುಮ್ಮನೆ ಇದ್ರು ಕೂಡ ಶಾಲೆ ವಾಹನಕ್ಕೆ 35 ಜನ ಹಾಕೊಂಡು ಹೋಗ್ತಾರೆ. ಖಂಡಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ RT ಅವರು ಅಂತ ಕಂಟ್ರೋಲ್ ಮಾಡ್ಬೇಕು. ಮತ್ತೆ ಡ್ರೈವರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು, ಡ್ರೈವರ್ ಕೆಲಸಕ್ಕೋಸ್ಕರ ಹೋಗುದು, ಡ್ರೈವರ್ನ ಇದು ಮಾಡುದಲ್ಲ, ಟಾರ್ಗೆಟ್ ಮಾಡಬಾರ್ದು ಅವರು.
ಅವರು ಶಾಲೆ ವಾಹನದಲ್ಲಿ ಮಕ್ಕಳು ಹೋಗ್ತಾರೆ. ಎಷ್ಟು ಮಕ್ಕಳಿದೆ? ಒಂದೊಂದು ಶಾಲೆ ವಾಹನದಲ್ಲಿ 35-40 ಮಕ್ಕಳು ಹೋಗ್ತಾರೆ. ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂತ RTO ಮತ್ತೆ ಪೊಲೀಸರು ಇದು ಮಾಡಿ ಶಾಲೆ ಅವರಿಗೆ ಇದು ಕೊಡ್ಬೇಕು. ಆವಾಗ ಇಂಥ ದುರಂತ ಆಗುದಿಲ್ಲ. ಈ ಸಿಕ್ಕಾಪಟ್ಟ ಮಕ್ಕಳು LKG UKG ಮಕ್ಕಳು ಇದ್ರೆ ಗಾಡಿ ಬ್ರೇಕ್ ಹೊಡೆದ್ರು ಕೂಡ ಅವರು ಕೂತ್ಕೊಂಡಿರುವುದಿಲ್ಲ, ಬೀಳ್ತಾರೆ. ಅವರಿಗೆ ಅಷ್ಟು ಇದಿರುವುದಿಲ್ಲ. ಅದರಿಂದ ಶಾಲೆ ಮ್ಯಾನೇಜ್ಮೆಂಟ್ ಅವರು ತಪ್ಪು ಬಿಟ್ಟರೆ ಅದು ಬೇರೆಯವರು ತಪ್ಪು ಆಗುದಿಲ್ಲ. ಖಂಡಿತವಾಗಿ ಕೂಡ ಗವರ್ಮೆಂಟ್ ಅವರು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಇವತ್ತು ಒಂದ್ ದಿವಸ ಎಲ್ಲಾ ಗಾಡಿ ಅಡ್ಡ ಹಾಕಿ ಅದನ್ನ ಕರ್ಕೊಂಡು ಹೋಗುದು, ಇದು ಮಾಡುದು, ಉಪದ್ರ ಕೊಡುದು. ನಾಳೆ ಕೇಳುದಿಲ್ಲ ಅವ್ರು ಯಾರು. ನಾಡ್ದು ಪುನಃ ಅದೇ ನಮ್ಗೆ ಕುರಿ ತುಂಬಿದಾಗಿ ತುಂಬ್ತಾರೆ ಅವರು. ಇಲ್ಲ, ಕಾನೂನು ಒಂದಿದ್ರೆ ಎಲ್ಲದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೀರಾ? ಖಂಡಿತವಾಗಿ ಸಾಧ್ಯ ಇಲ್ಲ. ನಮ್ಮ ಪ್ರತಿಯೊಬ್ಬರ ವ್ಯಕ್ತಿದು ಕೂಡ ಜವಾಬ್ದಾರಿ ಇದೆ. ನಾವು ರೋಡಲ್ಲಿ ಹೋಗುವಾಗ ಹೀಗೆ ಹೋಗ್ಬೇಕು, ನಮ್ಮ ಪ್ರಾಣ ಅಷ್ಟೆಲ್ಲ ಬೇರೆಯವರ ಪ್ರಾಣಕ್ಕೆ ಕೂಡ ಅಷ್ಟೇ ಏನೋ ವ್ಯಾಲ್ಯೂ ಇದೆ ಅಂತ ಅಂದ್ಬಿಟ್ಟು. ಮೇಡಮ್ ನೀವು ಹೇಳೋದು ಕರೆಕ್ಟ್. ಇಬ್ಬರು ಪ್ರಾಣ, ನಮ್ಮ ಪ್ರಾಣ ಅವ್ರ ಪ್ರಾಣ ಇದೆ ಕರೆಕ್ಟ್. ಆದ್ರೆ ಅದನ್ನ RTO ಅವರು ಮತ್ತೆ ಪೊಲೀಸ್ನವರು ಅಂತ ಕರೆಕ್ಟ್ ಆಗಿ ಚೆಕಿಂಗ್ ತಿಂಗಳಿಗೆ ಒಂದು ಸಲ ಆದ್ರೂ ಚೆಕಿಂಗ್ ಯಾಕೆ ಮಾಡ್ಬೇಕು? ಇವಾಗ ವ್ಯಕ್ತಿ ಸರಿಯಾಗಿದ್ರೆ ಚೆಕಿಂಗ್ ಯಾಕೆ ಮಾಡ್ಬೇಕು ಅಂತಂದ್ಬಿಟ್ಟು, ಈಗ ನಾವು ಸರಿಯಾಗಿ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಸೊ ಬೇರೆಯವರು ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ನಾವು ನಮ್ಮ ಕಾನೂನು ಸರಿಯಾಗಿ ಪಾಲನೆ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಶಾಲೆ ವಾಹನದಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, 25 ಕೆಪಾಸಿಟಿ ಇರೋದ್ರಲ್ಲಿ 40 ಮಕ್ಕಳಿದ್ರೆ ತಪ್ಪ್ಯಾರ್ದು? ಆ ವಾಹನ ಚಾಲಕನದ್ದು ಕಾನೂನು ಗೊತ್ತಿದ್ದು ಏನು ರೂಲ್ಸ್ ಬ್ರೇಕ್ ಮಾಡಿರೋದು ತಪ್ಪು ವಾಹನ ಚಾಲಕನದ್ದು ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಜವಾಬ್ದಾರಿ ಆಗ್ತಾರೆ. ಎಸ್, ಓಕೆ, ಧನ್ಯವಾದ ನಿಮ್ಮ ಇದು ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ. ಎಸ್, ಮುಖ್ಯವಾಗಿ ಏನಂತ ಹೇಳಿದರೆ ಇವತ್ತಿನ ಮುಖ್ಯ ಕಾರ್ಯಕ್ರಮದ ಸಾರಾಂಶ ಅಂತ ಹೇಳಿದರೆ ಏನು, ಪೇರೆಂಟ್ಸ್ಗೆ ಗೊತ್ತಿಲ್ಲದೆ ಇರೋವಂಥದ್ದು ತುಂಬ ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು. ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ವ್ಯಾನಲ್ಲಿ ಒಂದು 18 ಜನ ಹೋಗ್ತಿದ್ದಾರೆ ಅಂತೇಳಿ ಪೇರೆಂಟ್ಸ್ಗೆ ಗೊತ್ತಿಲ್ಲ ಅಂತೆ. ಸೊ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಪ್ರಾಣ ಹೋದ ಮಕ್ಕಳದ್ದು ಪ್ರಾಣ ಮತ್ತೆ ಬರ್ತದ? ಖಂಡಿತವಾಗಿ ಕೂಡ ಇಲ್ಲ. ಮತ್ತು ಪೊಲೀಸ್ ಇಲಾಖೆಯವರ ನಿರ್ಲಕ್ಷ್ಯ ಕೂಡ ಹೌದು. ಕಾನೂನು ಏನು ಅವರು ಪಾಲನೆ ಮಾಡಬೇಕಲ್ಲ, ಇದನ್ನು ಗಮನಿಸಬೇಕಾದಂಥವ್ರು ಏನಂತ ಹೇಳಿದ್ರೆ ಕಣ್ಮುಚ್ಚಿ ಕೂತಿರೋವಂಥದ್ದು. ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ನವರೆಲ್ಲ ಏನು ಈ ಟೌನಲ್ಲಿ ಎಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ ಅವನ್ನೆಲ್ಲ ಕರೆಸಿ ಅವರ ಲೈಸೆನ್ಸ್ ಚೆಕ್ ಮಾಡುವಂಥದ್ದು, ಎಷ್ಟು ಜನ ಮಕ್ಕಳನ್ನ ಹಾಕೊಂಡು ಹೋಗ್ತಿದ್ದೀರಾ, ಇದರ ಬಗ್ಗೆ ಎಲ್ಲ ತಪಾಸಣೆ ಇವತ್ತು ಮಾಡ್ತಿದ್ದಾರೆ. ಏನು ಪ್ರಯೋಜನ ಹೇಳಿ? ಇಲಾಖೆ ಈಗ ಎಚ್ಚೆತ್ಕೊಂಡ್ರೆ ಹೋದ ಪ್ರಾಣಗಳನ್ನ ಮತ್ತೆ ವಾಪಸ್ ಕರೆತರ್ಲಿಕ್ಕೆ ಆಗ್ತದ ಅನ್ನೋವಂಥದ್ದು. ಅದೇ ರೀತಿ RTO ಇಲಾಖೆ ಇರ್ಬೋದು, ಮತ್ತು ಏನು BO ಅವರು ಕೂಡ ಏನು ಬೈಂದೂರು ಕುಂದಾಪುರ ತಾಲೂಕಿನ DO ಅವರು ಕೂಡ ಏನು ಈ ಒಂದು ಜವಾಬ್ದಾರಿ ತಗೊಂಡಿಲ್ಲ. ಶಾಲೆಗೆ ವಿಸಿಟ್ ಮಾಡಿಬಿಟ್ಟು ಶಾಲೆ ಸ್ಟ್ರೆಂತ್ಸ್ ಏನು ಅದರದ್ದು ಏನು ಏನೆಲ್ಲ ಅಲ್ಲಿ ಸಮಸ್ಯೆಗಳಿದೆ, ಏನೆಲ್ಲ ಡ್ರಾಬ್ಯಾಕ್ಸ್ ಇದೆ, ಇದನ್ನೆಲ್ಲ ತಪಾಸಣೆಗಳನ್ನ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನುವಂಥದ್ದನ್ನು ಕೂಡ ಒಬ್ಬರು ಕಾಲರ್ ಹೇಳಿದರು. ಮತ್ತು ಮುಖ್ಯವಾಗಿ ಡಾನ್ ಬಾಸ್ಕೋ ಅನ್ನೋಂಥದ್ದು ತುಂಬ ಪ್ರತಿಷ್ಠಿತವಾದಂಥ ಸಂಸ್ಥೆ. ಇದೊಂದು ಕಪ್ಪು ಚುಕ್ಕೆ ಆಗಿದೆ ಇವತ್ತಿನ ಕಾರ್ಯಕ್ರಮ. ಏನಂತ ಹೇಳಿದರೆ ಇವತ್ತಿನ ಕಾರ್ಯಕ್ರಮ ಹೇಳ್ತಾ ಇಲ್ಲ, ಮುಖ್ಯವಾಗಿ ಒಂದು ಘಟನೆ ಒಂದು ಕಪ್ಪು ಚುಕ್ಕೆ ಆಗಿದೆ ಅಂತಲೇ ಹೇಳ್ಬೋದು. ಹೇಳ್ತೇನೆ. ಎಸ್, ಮಾತಾಡೋದಕ್ಕಿಂತ ಮುಂಚೆ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ? ನಾನು ಪೀರ್ ಮೊಹಮ್ಮದ್ ಕಾಪುವಿನಿಂದ. ಓಕೆ, ಮಹಮ್ಮದ್ ಅವರೇ ಹೇಳಿ, ಒಂದು ದುರಂತ ಘಟನೆ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಯಾರ್ಯಾರು ಎಷ್ಟೆಷ್ಟು ಹೊಣೆ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿ ವಿಶ್ಲೇಷಣೆ ಮಾಡೋದ್ರಿಂದ ಮುಂದೆ ಆದ್ರೂ ಇಂಥ ಅಪಘಾತಗಳು ಆಗಬಾರ್ದು ಅನ್ನೋಂಥದ್ದು. ನೋಡಿ ಮೇಡಮ್, ಹೇಳಿ. ನಮ್ಮಿಂದ ಏನಾದ್ರೂ ತಪ್ಪಾದ ಕೂಡಲೇ ಅದನ್ನು ಇನ್ನೊಬ್ಬನ ತಲೆ ಮೇಲೆ ಇರಿಸುದು ನಮ್ಮ ಸ್ವಾಭಾವಿಕ. ಖಂಡಿತವಾಗಿ ನಾವು ತಪ್ಪು ಮಾಡುದು, ಅಲ್ಲಿ ಏನಾದ್ರೂ ಆದ್ರೆ ಅವನಿರ್ಲಿಲ್ಲ, ಇಲ್ಲ, ಅವರಿಂದ ತಪ್ಪಾಗಿದೆ, ಇವರಿಂದ ತಪ್ಪಾಗಿದೆ ಅಂತ ಹೇಳಿ. ಒಂದು ಆಟೋ ರಿಕ್ಷಾದಲ್ಲಿ 12 ಮಂದಿಯನ್ನು ಇಟ್ಕೊಂಡು ಹೋಗುವಾಗ ಆ ಮಕ್ಕಳು ಮನೆಯಲ್ಲಿ ಹೇಳ್ತಾರೆ ನಮ್ಮ ಇಷ್ಟು ಫ್ರೆಂಡ್ಸ್ ರಿಕ್ಷಾದಲ್ಲಿ ಬರ್ತಾರೆ ಅಂತ ಹೇಳಿ. ಆಗ ತಂದೆ ತಾಯಿ ನೀನು 5 ಮಕ್ಕಳಿಗಿಂತ ಜಾಸ್ತಿ ಕೊಂಡು ಹೋಗುದಾದ್ರೆ ನಮ್ಮ ಮಕ್ಕಳನ್ನು ಬಿಟ್ಟು ಬಿಡು, ನಮ್ಮ ಮಕ್ಕಳನ್ನು ಕೊಂಡು ಹೋಗ್ಬೇಡ. 5 ಮಕ್ಕಳು 2 ರಿಕ್ಷಾ ಯಾರು ಮಾಡ್ಲಿ? ಬೇಕಾದಷ್ಟು ರಿಕ್ಷಾಗಳಿವೆ, ಬೇಕಾದಷ್ಟುಗಳು ವ್ಯಾನ್ಗಳಿವೆ, ಶಾಲೆಯಲ್ಲಿ ವ್ಯಾನ್ ಇದೆ, ಅದನ್ನೇ ಯಾಕೆ ಫಾಲೋ ಮಾಡ್ಬೇಕು ಏನಾದ್ರು? ಆದ್ರೆ RTO ಬರ್ಲಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಲಿಲ್ಲ, ಇವರು ಬರ್ಲಿಲ್ಲ. ಅದೆಲ್ಲದಕ್ಕಿಂತ ಮುಂಚೆ ನಾವು ಬರಬೇಕು. ನಾವು ನಮ್ಮ ಕೆಲಸ ಕರ್ತವ್ಯ ಮಾಡಿದ್ರೆ ಬೇರೆ ಯಾರಿಗೂ ಆ ಕೆಲಸ ಬಾಕಿ ಉಳಿಯುವುದಿಲ್ಲ. ಅದರಿಂದ ಒಂದನೇದಾಗಿ ಅದು ರಿಕ್ಷಾದಲ್ಲಿ ಮಕ್ಕಳನ್ನು ಕಳಿಸೋದ್ರೆ 5ಕ್ಕಿಂತ ಜಾಸ್ತಿ ಕಳಿಸಲೇಬಾರದು, ಅದು ಮನೆಯವರ ಜವಾಬ್ದಾರಿ. ಸೆಕೆಂಡ್, ಮಿನಿ ವ್ಯಾನ್ ಅದಿದ್ರಲ್ಲಿ ಮಕ್ಕಳಿಗೆ ಕಳಿಸಬಾರ್ದು, ಅದು ಮನೆಯವರದ್ದೇ ಜವಾಬ್ದಾರಿ. ಶಾಲೆ ಅವರು ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ದೊಡ್ಡ ಶಾಲೆ ಸೇರಿಸ್ತಾರೆ, ಇದ್ರಲ್ಲಿ ಯಾಕೆ ಚೌಕಾಸಿ ಮಾಡ್ತಾರೆ? ಇದು ಅತಿ ಮುಖ್ಯವಾದ ವಿಷಯ. ಟೀಚರ್ಸ್ ಶಾಲೆ ಕಳಿಸಿದ ಮೇಲೆ ಅತಿ ದೊಡ್ಡ ಶಾಲೆ ಆಗಿರ್ಬೋದು, ಸಣ್ಣ ಶಾಲೆ ಆಗಿರ್ಬೋದು, ವಿದ್ಯಾಭ್ಯಾಸದ ಮಟ್ಟ ಹೆಚ್ಚು ಕಡಿಮೆ ಸ್ವಲ್ಪ ಆಚೆ ಈಚೆ ಆದ್ರೂ ಸರಿ ಇದ್ದೇ ಇರ್ತದೆ. ಆದ್ರೆ ಇದು ಸರಿ ಇಲ್ಲದಿದ್ರೆ ಅದಿದೇ ಪ್ರಾಣಕ್ಕೆ ಕುತ್ತು ಬರುವಂತದ್ದು. ಅದು 10 ಕೋಟಿ ಖರ್ಚು ಮಾಡಿ ಡೊನೇಷನ್ ಕೊಡ್ಲಿ, 15 ರೂಪಾಯಿಯ ಇಂಗ್ಲಿಷ್ ಕನ್ನಡ ಮೀಡಿಯಂ ಶಾಲೆ ಕಳಿಸ್ಲಿ, ಇದನ್ನು ಮೊದಲು ಕಲಿಸಲಿ. ಓಕೆ, ತುಂಬಾ ಧನ್ಯವಾದ ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕಾಗಿ.
ಎಸ್, ಎಲ್ಲರೂ ಹೇಳುವಂಥದ್ದು ಪ್ರತಿಯೊಬ್ಬರ ಪಾತ್ರ ಕೂಡ ಈ ಒಂದು ದುರ್ಘಟನೆ ನಡೆಯೋದಕ್ಕೆ ಪ್ರತಿಯೊಬ್ಬರ ಪಾತ್ರ ಕೂಡ ಕೊಡುಗೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಪೇರೆಂಟ್ಸ್ ಚೌಕಾಶಿ ಮಾಡೋ ಬದಲು ಸೊ ಸ್ಕೂಲ್ ವೆಹಿಕಲಲ್ಲಿ ಅಥವಾ ಏನು ಲಿಮಿಟೆಡ್ ಆಗಿ ಮಕ್ಕಳನ್ನ ಕರ್ಕೊಂಡು ಹೋಗೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಖಂಡಿತ ಇಂಥ ಒಂದು ಅಪಘಾತ ಅಥವಾ ಅವಘಡ ಸಂಭವಿಸ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಕೂಡ ಏನು ಡೊನೇಷನ್ಸ್ ಕಲೆಕ್ಟ್ ಮಾಡ್ತಾರೆ, ಕಂಪಲ್ಸರಿಯಾಗಿ ನಮ್ಮ ವಾಹನದಲ್ಲಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಅಂತ ಪೇರೆಂಟ್ಸ್ಗೆ ಯಾಕೆ ಒತ್ತಡ ಅಥವಾ ಆ ಒಂದು ನಿಯಮನ ಆಡಳಿತ ಮಂಡಳಿ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಮತ್ತು ಎಸ್, ಸುಮಾರು ವಿಚಾರಗಳು ಈ ಬಗ್ಗೆ ಮಾತಾಡಲಿಕ್ಕಿದೆ. ಈ ಕಾರ್ಯಕ್ರಮ ನಾಳೆಗೆ ಕೂಡ ಮುಂದುವರಿಯುತ್ತೆ. ಇವತ್ತು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.